Krishna Chaitanya. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama,
Krishna Krishna Hare 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 Rama Hare Rama 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 Hare Hare हरिनाम संकीर्तन की जय, श्रील प्रभुपाद की जय, जय गौर प्रेमानंद। हरि हरि। हरे कृष्ण ಎಲ್ಲರಿಗೂ ಸ್ವಾಗತ। हरे कृष्ण। हरे कृष्ण गुरुजी। हरे कृष्ण। हरे कृष्ण गुरुजी। हरे कृष्ण। हरे कृष्ण ಎಲ್ಲರಿಗೂ ಸ್ವಾಗತ। हरे कृष्ण प्रभुजी। हरे कृष्ण। हरे कृष्ण। हरे कृष्ण प्रभुजी। हरे कृष्ण। हरे कृष्ण। हरे कृष्ण प्रभु जी।
ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಂಬತ್ತಕ್ಕೆ ಹೋಗುವ ಈಗ. ಚಾಪ್ಟರ್ 9 ಸರಿ ಅಲ್ಲ, ಇದು ಚಾಪ್ಟರ್ 9 ಅಲ್ಲ? ಹಾ ಕರೆಕ್ಟ್ ಅಲ್ಲ? ಚಾಪ್ಟರ್ 9 ಅಲ್ಲ? ಹಾ 9. ಗುರುಜಿ ನೈನ್ ಒಂಬತ್ತನೇ ಸರ್. ಅಧ್ಯಾಯ. ನೈನ್. ಎಸ್. ಓಕೆ. ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ. ಪ್ರಭುಪಾದ. ಎಸ್. ಹರೇ ಕೃಷ್ಣ. ಎಸ್, ಅಧ್ಯಾಯ 9. ಓಕೆ, ಅಧ್ಯಾಯ 9 ಹೋಗೋ ಮುಂಚೆ ನಾವು ಅಧ್ಯಾಯ 8 ಅದು ನೋಡುವ. ಅಧ್ಯಾಯ 8ರಲ್ಲಿ ಎಸ್ ಎಂತೆಲ್ಲ ನಾವು ಕಲ್ತೇವೆ. ಫಸ್ಟಿಗೆ 2 ಶ್ಲೋಕ ಅರ್ಜುನ ಕೇಳುವಂಥದ್ದು, ಅರ್ಜುನ ಡೌಟ್ಸ್. ಅದಕ್ಕೆ ಭಗವಂತ 2 ಶ್ಲೋಕದಲ್ಲಿ ಉತ್ತರ ಕೊಡ್ತಾನೆ. ಆತ್ಮ ಅಂದ್ರೆ ಎಂತ, ಕರ್ಮ ಅಂದ್ರೆ ಎಂತ, ಆಧ್ಯಾತ್ಮ ಅಂದ್ರೆ ಎಂತ, ಇದೆಲ್ಲ ಕೇಳುವಂಥದ್ದು. ಹಾಗೆ ಫಸ್ಟ್ಗೆ ಅರ್ಜುನ ಡೌಟ್ಸು, ಭಗವಂತನಿಗೆ ಉತ್ತರ ಕೊಡ್ತಾನೆ. ಅಲ್ಲಿ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳ್ತಾನೆ, ವೈಟಲ್ ಕ್ವಶನ್. ಎಂತ ಇಂಪಾರ್ಟೆಂಟ್ ಕ್ವಶನ್? ಎಸ್, ಯಾರು ಹೇಳ್ತೀರಿ? ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ, ಪ್ರಶ್ನೆ ಅರ್ಜುನ ಕೃಷ್ಣ ಹತ್ರ. ಯಾವ್ದು ಇಂಪಾರ್ಟೆಂಟ್ ಕ್ವಶನ್? ಒಂದು ನಿಮಿಷ. ಎಸ್, ಯಾವ್ದು ಇಂಪಾರ್ಟೆಂಟ್ ಕ್ವಶನ್? ಯಾರು ಹೇಳ್ಬೋದಾ? ಇಂಪಾರ್ಟೆಂಟ್ ಕ್ವಶನ್ ಅರ್ಜುನ 8ನೇ ಅಧ್ಯಾಯದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಹಾ, ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ವೆರಿ ಗುಡ್, ವೆರಿ ಗುಡ್. ಎಸ್, ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ಎಸ್, ಇದು ಇಂಪಾರ್ಟೆಂಟ್ ಕ್ವಶನ್. ಹಾಗಾಗಿ ಅಬೌಟ್ ಎಂಡ್ ಆಫ್ ಲೈಫ್ ಎಂತ ಆಗ್ತದೆ? ವಾಟ್ ಹ್ಯಾಪನ್ಸ್ ಅಟ್ ದ ಎಂಡ್ ಆಫ್ ಲೈಫ್? ಯಾವ ದೇಹ ನಮಗೆ ಸಿಗ್ತದೆ ನೆಕ್ಸ್ಟ್ ಲೈಫಲ್ಲಿ? ಮತ್ತೆ ಕೃಷ್ಣನನ್ನು ಸ್ಮರಣೆ ಮಾಡಿದ್ರೆ ಎಂತ ಆಗ್ತದೆ? ಅವ ಮರಳಿ ದೇವತ ಮನೆಗೆ ಹೋಗ್ತಾನಾ? ಅದೆಲ್ಲ ಬಂತು. ಮತ್ತೆ ಭಗವಂತ ತುಂಬಾ ಅಶ್ಯೂರೆನ್ಸ್ ಕೊಡ್ತಾನೆ, ಮತ್ತೆ ಗಡಿ ಗಡಿ ಹೇಳ್ತಾನೆ. ಯಾವುದು ರಿಪೀಟ್ ಮಾಡ್ತಾನೆ 8ನೇ ಅಧ್ಯಾಯದಲ್ಲಿ? ಯಾವುದ್ರ ಬಗ್ಗೆ? ಸಾವಿನ ಬಗ್ಗೆ, ಸತ್ತ ಮೇಲೆ ಅಂತ. ಅದಕ್ಕೆ ಈ ಆ ಚಾಪ್ಟರ್ಗೆ ಅಟೈನಿಂಗ್ ದ ಸುಪ್ರೀಂ ಹೆಸರು, ಭಗವತ್ ಪ್ರಾಪ್ತಿ. ಆ ಚಾಪ್ಟರ್ಗೆ ಹೆಸರು. ಯಾಕಂದ್ರೆ ಭಗವಂತ ಮತ್ತೆ ಮತ್ತೆ ಅದನ್ನೇ ಹೇಳುವಂಥದ್ದು 8ನೇ ಅಧ್ಯಾಯದಲ್ಲಿ. ಮತ್ತೆ ಯಾರಾದ್ರೂ ಈ ಭಕ್ತಿ ಸೇವೆ ಮಾಡಿದ್ರೆ, ಕೃಷ್ಣನಿಗೋಸ್ಕರ, ಬೇರೆ ಅಲ್ಲ, ಕೃಷ್ಣನಿಗೋಸ್ಕರ ಭಕ್ತಿ ಸೇವೆ ಮಾಡಿದ್ರೆ, ಮತ್ತೆ ಕೃಷ್ಣನ ಸ್ಮರಣೆ ಆದ್ರೆ ಸಾಯುವಾಗ ಅವ ಗ್ಯಾರಂಟಿ ನನ್ನಲ್ಲಿ ಬರ್ತಾನೆ, ಕೃಷ್ಣ ಹೇಳ್ತಾನೆ. ಮತ್ತೆ ಅಲ್ಲಿ ಯೋಗ ಮಿಶ್ರ ಭಕ್ತಿ ಬಗ್ಗೆ ನಾನು ಹೇಳಿದ್ದೇನೆ. ಯೋಗ ಮಿಶ್ರ ಭಕ್ತಿ ಅಂದ್ರೆ ಯಾವುದು? ಅಷ್ಟಾಂಗ ಯೋಗ, ಷಟ್ಚಕ್ರ ಸಿಸ್ಟಮ್ ಎಲ್ಲ ಯೋಗಿನವ್ರು ಮಾಡುವಂಥದ್ದು. ಅಲ್ಲಿ ಹೇಗಂದ್ರೆ ಅವರು ಸಾಯುವಾಗ ದಿನದಲ್ಲಿ ಸಾಯ್ಬೇಕು ಅವರು, ಮತ್ತೆ ಉತ್ತರಾಯಣದಲ್ಲಿ ಸಾಯಬೇಕು. ಈಗ ಉತ್ತರಾಯಣ, ಹಾಗಾಗಿ ಉತ್ತರಾಯಣ ಸಾಯಬೇಕು. ಮತ್ತೆ ಪಕ್ಷ ತುಂಬಾ ಇಂಪಾರ್ಟೆಂಟ್, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಇದೆಲ್ಲ ಉಂಟು. ಈ ರೀತಿ ಉಂಟು. ಮತ್ತೆ ಇನ್ನೊಂದು ವಿಷಯ ಉಂಟು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಯೋಗಿನವರು ಅವ್ರು ಸಾಯುವಾಗ ಬ್ಲಾಕ್ ಮಾಡ್ಬೇಕಂತೆ. ಯಾವುದನ್ನು? ಮೈನ್ ಆನಸ್ ಮತ್ತೆ ರೆಕ್ಟಮ್. ಆನಸ್ ಮತ್ತೆ ರೆಕ್ಟಮ್ ಅಂದ್ರೆ ನಮ್ಮ ದೇಹದ ಕೆಳಗಿರುವ ಭಾಗ, ಅದನ್ನು ಬ್ಲಾಕ್, ಹೋಲ್ ಅನ್ನು ಬ್ಲಾಕ್ ಮಾಡ್ಬೇಕಂತೆ. ಯಾಕೆ ಬ್ಲಾಕ್ ಮಾಡ್ಬೇಕು? ಯಾಕೆಂದ್ರೆ ಈ ಯೋಗಿನವರು ಯಾವುದೊಂದು ಹೋಲಲ್ಲಿ ಅವರ ಆತ್ಮವನ್ನು ಬಿಡ್ತಾರೆ. ಇದನ್ನು ಬ್ಲಾಕ್ ಮಾಡದಿದ್ರೆ ಆ ಹೋಲಲ್ಲಿ ಹೋದ್ರೆ ಅವರು ಪ್ರಾಣಿ ಆಗ್ತಾರಂತೆ ನೆಕ್ಸ್ಟ್ ಲೈಫ್.
ಅವರಿಗೆ ಪ್ರಾಣಿ ದೇಹ ಸಿಗ್ತದೆ. ಹಾಗೆ ಇಂಥದ್ದೆಲ್ಲ ಸಮಸ್ಯೆ ಉಂಟು. ಹಾಗಾಗಿ ಅವರೆಂತ ಎಲ್ಲಿ ಯಾವ ಹೋಲಿಂದ ಹೋಗ್ಬೇಕು? ಒಂದ ತಲೆಯಿಂದ ಇಲ್ಲಿಂದ ಹೋಗ್ತಾರೆ, ಇಲ್ಲದ್ರೆ ಕಿವಿಯಿಂದ, ಇಲ್ಲದ್ರೆ ಕಣ್ಣಿನಿಂದ, ಇಲ್ಲದ್ರೆ ಬಾಯಿಯಿಂದ, ಇಲ್ಲ ಮೂಗಿನಿಂದ, ಈ ರೀತಿ ಅಲ್ಲಿಂದ ಅವರು ಪ್ರಾಣ ಬಿಟ್ರೆ ಬ್ರಾಹ್ಮಣ ದೇಹ ಸಿಗ್ತದಂತೆ ಅವರಿಗೆ. ಇಂಥದ್ದೆಲ್ಲ ರೂಲ್ಸ್ ಉಂಟು. ಇದೆಲ್ಲ ತುಂಬಾ ಕಠಿಣ ಅಲ್ಲ, ನಮಗೆ ಬೇಕಾ ಇದು ಯೋಗಿ ಆಗುವಂಥದ್ದು? ಅಷ್ಟಾಂಗ ಯೋಗಿ ತುಂಬಾ ಕಷ್ಟ ಉಂಟು. ಹಾಗಾಗಿ ಆದ್ರೆ ಭಕ್ತರಿಗೆ ಇರಿಲ್ಲ. ಕೃಷ್ಣನ ಯಾರು ಭಕ್ತರಿದ್ದಾರೆ ಅವರು ತುಂಬಾ ಒಂದು ಶ್ರದ್ಧೆಯಿಂದ ಭಕ್ತಿ ಸೇವೆ ಮಾಡಿದ್ರೆ, ಕೃಷ್ಣನಿಗೋಸ್ಕರ ಕೃಷ್ಣನನ್ನು ಸ್ಮರಣೆ ಮಾಡಿದ್ರೆ ಇದೆಲ್ಲ ಅವ್ರು ಮಾಡ್ಬೇಕಂತಿಲ್ಲ. ಕೃಷ್ಣ ಅಂತ ಹೇಳ್ತಾನೆ, ನಾನು ಪರ್ಸನಲಿ ಅವರನ್ನು ನನ್ನ ಧಾಮ ಕೊಂಡೋಗ್ತಾನೆ. ಕೃಷ್ಣ ಹೇಳ್ತಾನೆ. ಎಸ್, ಇದು ನಾವು ನಿನ್ನೆ ಕಲ್ತೆವು. ಈಗ ನಾವು 9ನೇ ಅಧ್ಯಾಯಕ್ಕೆ ಹೋಗುವ. ಅಧ್ಯಾಯ 9, ರಾಜವಿದ್ಯಾ ರಾಜಗುಹ್ಯ ಯೋಗ. ಎಸ್, ಸಾರಿ, ನೋಡಿ ಈ ಚಾಪ್ಟರ್ ತುಂಬಾ ಮುಖ್ಯ. ಈ 18 ಅಧ್ಯಾಯದಲ್ಲಿ ಮುಖ್ಯ ಅಧ್ಯಾಯ ಅಂದ್ರೆ ಇದೆ. ಇದಕ್ಕೆ ಹೇಳುವಂಥದ್ದು ಕಿಂಗ್ ಎಂತಂದ್ರೆ ರಾಜವಿದ್ಯಾ, ಕಿಂಗ್ ಆಫ್ ಆಲ್ ನಾಲೆಜ್, ರಾಜಗುಹ್ಯ ಯೋಗ. ಪ್ರಭುಪಾದ ಹೇಳ್ತಾರೆ ಈ ಅಧ್ಯಾಯ ಎಸೆನ್ಸ್ ಆಫ್ ಗೀತಾ ಅಂತ. ಈಗ ಮಿಡಲ್ ಇದು 6, ಫಸ್ಟ್ ಇದು 6 ಕರ್ಮಯೋಗ, ಮತ್ತೆ ಭಕ್ತಿ ಯೋಗ, ಮತ್ತೆ ಲಾಸ್ಟ್ಗೆ ಜ್ಞಾನ ಯೋಗ 13ರಿಂದ 18. ಹಾಗಾಗಿ 6 ಅಧ್ಯಾಯಗಳು ಎಸೆನ್ಸ್ ಆಫ್ ಗೀತಾ ಅಂತ ಉಂಟು. ಆದ್ರೆ ಈ ಚಾಪ್ಟರ್ 9ನೇ ಇದು ಎಸೆನ್ಸ್ ಆಫ್ ದಿ ಎಸೆನ್ಸ್. ಯಾಕೆಂದ್ರೆ ಇಲ್ಲಿ ಆ ಗುಹ್ಯತಮ ವಿಷಯವನ್ನು ಹೇಳಿದ್ದಾನೆ ಭಗವಂತ. ಎಸ್, ಈಗ ನಾವು ಪಾಯಿಂಟ್ಸ್ ನೋಡುವ, 1 by 1 ಪಾಯಿಂಟ್ಸ್. ಈ ಅಧ್ಯಾಯದು ನಿಮ್ಗೆ ಹೇಳ್ತೇನೆ ಪಾಯಿಂಟ್ಸ್, ಮತ್ತೆ ಸ್ಟಾರ್ಟ್ ಮಾಡುವ ಕ್ಲಾಸ್. ತುಂಬಾ ಮುಖ್ಯ ಅಧ್ಯಾಯ. ಎಸ್ ಎಸ್, ನೋಡಿ ಫಸ್ಟ್ 1ರಿಂದ 3 ಶ್ಲೋಕ. 1ರಿಂದ 3 ಶ್ಲೋಕ. ಇದು ಕೃಷ್ಣ ಗ್ಲೋರಿಫೈಸ್ ನಾಲೆಜ್ ಈಸ್ ಏಬಲ್ ಟು ರಿವೀಲ್. ಜ್ಞಾನವನ್ನು ಗ್ಲೋರಿಫೈ ಮಾಡ್ತಾನೆ ಕೃಷ್ಣ, ಮತ್ತೆ ನೆಕ್ಸ್ಟ್ ರಿವೀಲ್ ಮಾಡ್ತಾನೆ ಅವ. ಮತ್ತೆ 4ರಿಂದ 10 ಐಶ್ವರ್ಯ ಜ್ಞಾನ, ಕೃಷ್ಣನ ಸಂಬಂಧ ಈ ಲೋಕದಲ್ಲಿ, ಕೃಷ್ಣಸ್ ರಿಲೇಷನ್ ವಿತ್ ದಿಸ್ ವರ್ಲ್ಡ್. ಮತ್ತೆ 11ರಿಂದ 25 ಬೇರೆ ಬೇರೆ ಟೈಪ್, ಇದು ವರ್ಷಿಪರ್ಸ್ ಆಫ್ ಲಾರ್ಡ್ ಕೃಷ್ಣ, ಬೇರೆ ಬೇರೆ ಟೈಪ್ ಇದ್ದಾರೆ ಜನರು. ಮತ್ತೆ 26ರಿಂದ 34 ದ ಗ್ಲೋರೀಸ್ ಆಫ್ ಕೃಷ್ಣ ಭಕ್ತಿ. ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. 26ರಿಂದ 34 ಕೃಷ್ಣ ಭಕ್ತಿಯ ಗ್ಲೋರೀಸ್. ಎಸ್, ಈಗ ಅಧ್ಯಾಯ 2ರಿಂದ 6 ಅಲ್ಲಿ ಭಗವಂತ ಮ್ಯಾಟರ್ ಅಂಡ್ ಸ್ಪಿರಿಟ್ ಅಂದ್ರೆ ದೇಹ ಮತ್ತೆ ಆತ್ಮ ಅದರ ಬಗ್ಗೆ ಹೇಳಿದ್ದಾನೆ. ಅದು ಗುಹ್ಯ. ನೋಡಿ ಇಲ್ಲಿ ಉಂಟು ರಾಜಗುಹ್ಯ, ಅದು ಗುಹ್ಯ, ಕಾನ್ಫಿಡೆನ್ಷಿಯಲ್. ಗುಹ್ಯ ಅಂದ್ರೆ ಕಾನ್ಫಿಡೆನ್ಷಿಯಲ್. ಮತ್ತೆ ಅಧ್ಯಾಯ 7 ಮತ್ತೆ 8 ಇಲ್ಲಿ ನಾಲೆಜ್ ಆಫ್ ಭಕ್ತಿ, ಭಕ್ತಿಯ ಜ್ಞಾನವನ್ನು ಹೇಳಿದ್ದಾನೆ. ಇದು ಗುಹ್ಯತರ ಅಂದ್ರೆ ಮೋರ್ ಕಾನ್ಫಿಡೆನ್ಷಿಯಲ್. ಈಗ ಅಧ್ಯಾಯ 9 ಇಲ್ಲಿ ನಾಲೆಜ್ ಆಫ್ ಕೇವಲ ಭಕ್ತಿ. ಕೇವಲ ಭಕ್ತಿ ಅಂದ್ರೆ ಇದು ಅನನ್ಯ ಭಕ್ತಿ. ಇದು ಮೋಸ್ಟ್ ಕಾನ್ಫಿಡೆನ್ಸ್ ಅಂದ್ರೆ ಗುಹ್ಯತಮ. ಫಸ್ಟ್ ಇದು ಗುಹ್ಯ ಅಂದ್ರೆ ಕಾನ್ಫಿಡೆನ್ಷಿಯಲ್, ಗುಹ್ಯತರ ಅಂದ್ರೆ ಮೋರ್ ಕಾನ್ಫಿಡೆನ್ಷಿಯಲ್, ಗುಹ್ಯತಮ ಅಂದ್ರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಮತ್ತೆ ಇನ್ನೊಂದು ವಿಶೇಷ ಅಂತ ಅಂದ್ರೆ 7ನೇ ಅಧ್ಯಾಯ ಮತ್ತೆ 9ನೇ ಅಧ್ಯಾಯ ತುಂಬಾ ಸಿಮಿಲಾರಿಟಿ ಉಂಟು. 7ನೇ ಅಧ್ಯಾಯದಲ್ಲಿ 1 ಮತ್ತೆ 2 ಶ್ಲೋಕ, 9ನೇ ಅಧ್ಯಾಯದ 1 ಮತ್ತೆ 2 ಶ್ಲೋಕ.
ಭಗವಂತ ಹೇಳುವಂಥದ್ದು ಕೇಳು, ತಶೃಣು, ಅಲ್ಲಿ ತಶೃಣು, ಇಲ್ಲಿ ಕೂಡ ಕೇಳು ಅಂತ ಹೇಳ್ತಾನೆ. ಮತ್ತೆ 7ನೇ ಅಧ್ಯಾಯದು 4ರಿಂದ 7 ಶ್ಲೋಕ ಮತ್ತೆ 12ನೇ ಶ್ಲೋಕ. 9ನೇ ಅಧ್ಯಾಯದು 4ರಿಂದ 10 ಶ್ಲೋಕ ಕೃಷ್ಣನ ಬೇರೆ ಬೇರೆ ಶಕ್ತಿಗಳು ಮತ್ತೆ ಕೃಷ್ಣನ ಸಂಬಂಧ ಈ ಭೌತಿಕ ಲೋಕದಲ್ಲಿ, ಅದರ ಬಗ್ಗೆ ಉಂಟು. ಮತ್ತೆ 7ನೇ ಅಧ್ಯಾಯದು 8ರಿಂದ 11 ಶ್ಲೋಕ, 9ನೇ ಅಧ್ಯಾಯದು 16ರಿಂದ 19 ಕೃಷ್ಣಸ್ ಆಲ್ ಪರ್ಸೀವ್ನೆಸ್ ವಿತ್ ಇನ್ ವರ್ಲ್ಡ್, ಅಂದ್ರೆ ಅಲ್ಲಿ ರಸೋಮಾಂಸ ಕೌಂತೆಯ ಉಂಟು, ಪ್ರಭಾಂಶ ಸೂರ್ಯ. ಅದೇ ರೀತಿ ಇಲ್ಲಿ ಕೂಡ ಕೃಷ್ಣ ಹೇಗೆ ನಮ್ಗೆ ಈಗ ಕೃಷ್ಣ ನೋಡಿದಾಗ ನೀರು ನಾವು ಕುಡಿತೇವೆ, ನೀರು ರುಚಿ ಕೃಷ್ಣ, ಈ ರೀತಿ. ಮತ್ತೆ 7ನೇ ಅಧ್ಯಾಯದು 20ರಿಂದ 23 ಶ್ಲೋಕ ಮತ್ತೆ 9ನೇ ಅಧ್ಯಾಯದು 20ರಿಂದ 28 ದೇವತಾ ಆರಾಧನೆ ಮತ್ತೆ ಕೃಷ್ಣನ ಆರಾಧನೆ, ಇದರ ಬಗ್ಗೆ ಉಂಟು. ಡೆಮಿಗಾಡ್ ವರ್ಷಿಪ್ ವರ್ಸಸ್ ಕೃಷ್ಣ ವರ್ಷಿಪ್. ಮತ್ತೆ 7ನೇ ಅಧ್ಯಾಯದು 24ರಿಂದ 26 ಶ್ಲೋಕ ಮತ್ತೆ 9ನೇ ಅಧ್ಯಾಯದು 11ರಿಂದ 15 ಇಂಪರ್ಸನಲಿಸ್ಟ್ ಅಂದ್ರೆ ನಿರಾಕಾರವಾದಿಗಳು ವರ್ಸಸ್ ಡಿವೋಟೀಸ್ ಅಂಡರ್ಸ್ಟ್ಯಾಂಡಿಂಗ್ ಕೃಷ್ಣ, ಭಕ್ತರು ಕೃಷ್ಣನ ಹೇಗೆ ಅರ್ಥ ಮಾಡ್ತಾರೆ, ನಿರಾಕಾರವಾದಿಗಳು ಮತ್ತೆ ಭಕ್ತರು. ಇದು ಸೇಮ್ ಉಂಟು. ಈಗ ಎರಡು ಸೇಮ್, ಆಗ ನಾವು ಯಾಕೆ 9ನೇ ಅಧ್ಯಾಯ ಯಾಕೆ ಕಲಿಬೇಕು? ಬೇಡ, 7ನೇ ಅಧ್ಯಾಯ ನಾವು ಕಲ್ತಿದ್ದೇವೆ, 7ನೇ ಅಧ್ಯಾಯ ನಾವು ಕಲ್ತಿದ್ದೇವೆ, 9ನೇ ಅಧ್ಯಾಯ ನಾವು ಯಾಕೆ ಕಲಿಬೇಕು? ಆದ್ರೆ ಇಲ್ಲಿ ಭಗವಂತ ಡೀಪ್ ಆಗಿ ಹೇಳಿದ್ದಾನೆ. 7ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಅದರಲ್ಲಿ ತುಂಬಾ ಡೀಪ್ ಆಗಿ ಹೇಳಿದ್ದಾನೆ. ಎಸ್, ಈಗ ನಾವು ಸ್ಟಾರ್ಟ್ ಮಾಡುವ. ಶ್ರೀಲ ಪ್ರಭುಪಾದ ಕೀ ಜೈ. ಹಾಗೆ ತುಂಬಾ ಮುಖ್ಯ ಅಧ್ಯಾಯ, ದಯವಿಟ್ಟು ಗಮನ ಕೊಡಿ. ರಾಜವಿದ್ಯಾ, ಕಿಂಗ್ ಆಫ್ ಆಲ್ ನಾಲೆಜ್, ಈ ಅಧ್ಯಾಯ. ಎಸ್, ಕೃಷ್ಣ ಚೈತನ್ಯ ಪ್ರಭುಪಾದ ಕಿ ಜೈ. ರಾಜವಿದ್ಯಾ ರಾಜಗುಹ್ಯ ಯೋಗ ಪರಮಗುಹ್ಯ ಜ್ಞಾನ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನುಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಶೇ ಅಶುಭಾತ್. ದೇವೋತ್ತಮ ಪರಮೇಶ್ವರನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದು ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ನಮಗೆ ಗಡಿ ಸಂಕಟ ಬರ್ತಾ ಉಂಟು, ಬಿಡುವುದಿಲ್ಲ. ಯಾವುದೋ ಸಂಕಟ, ಜನ್ಮ ಮೃತ್ಯು ಜರ ವ್ಯಾಧಿ, ರೋಗ ಬರ್ತದೆ, ಓಲ್ಡ್ ಏಜ್ ಬರ್ತದೆ, ಮತ್ತೆ ಮೃತ್ಯು ಕೂಡ ಬರ್ತದೆ. ಮತ್ತೆ ತ್ರಿವಿಧ ಕ್ಲೇಶ, ಭೌತಿಕ್, ಆಧ್ಯಾತ್ಮಿಕ್, ಆದಿದೈವಿಕ್. ಆಧ್ಯಾತ್ಮಿಕ ಅಂದ್ರೆ ನಮ್ಮ ಮನಸ್ಸು ಮತ್ತೆ ದೇಹದಿಂದ ಬರುವಂಥದ್ದು. ಆದಿ ಭೌತಿಕ ಅಂದ್ರೆ ಬೇರೆ ಒಂದು ಜೀವಿಯಿಂದ, ಅಂದ್ರೆ ಈಗ ಮಲೇರಿಯಾ ಬರ್ತದೆ, ಕೊರೋನಾ ಇನ್ನೊಂದು ಜೀವಿಯಿಂದ ಬರುವಂಥದ್ದು. ಆದಿದೈವಿಕ ಅಂದ್ರೆ ಸುನಾಮಿ, ಫ್ಲಡ್, ಮತ್ತೆ ವ್ಯಾಲ್ಕೋನು, ಅರ್ತ್ ಕ್ವೇಕ್, ಸೈಕ್ಲೋನ್, ಇದೆಲ್ಲ ಆದಿದೈವಿಕ. ಇದು ನಾವು ಕೇಳದಿದ್ರು ಕೂಡ ಬರ್ತದೆ. ಹಾಗಾಗಿ ನಮಗೆ ಈ ಸಂಕಟಗಳಿಂದ ಹೇಗೆ ಪಾರ ಆಗುವಂಥದ್ದು? ಕೃಷ್ಣ ಅರ್ಜುನನಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾನೆ, ನೀನು ಈ ಗುಹ್ಯತಮ ಜ್ಞಾನ ತಿಳಿದು ನೀನು ಸಂಕಟದಿಂದ ಪಾರಾಗ್ತೀಯ. ಅದು ನಮಗೆ ಕೊಟ್ಟಿದ್ದಾನ? ನಮ್ಗೆ ಕೂಡ ಕೊಟ್ಟಿದ್ದಾನೆ, ನಾವು ಆಕ್ಸೆಪ್ಟ್ ಮಾಡ್ಬೇಕು ಕೃಷ್ಣನನ್ನು. ಆದ್ರೆ ಇಲ್ಲಿ ಒಂದು ವಿಷಯ ಉಂಟು, ಅರ್ಜುನನಿಗೆ ಅಸೂಯೆ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಯಾಕೆ ನಾವು ಕೃಷ್ಣನನ್ನು ಆಕ್ಸೆಪ್ಟ್ ಮಾಡೋದಿಲ್ಲ? ಈಗ ನಾವು ಪ್ರಭುಪಾದ ಹೇಳುವಂಥದ್ದು, ಭಾರತ ಭೂಮಿತೆ ಜನ್ಮ ಹೈಲೆ ಯಾರ್, ಜನ್ಮ ಸಾರ್ಥಕರಿ ಫಿರ್ ಕರೋ ಪರೋಪಕಾರ. ನಾವು ಭಾರತ ಭೂಮಿಯಲ್ಲಿ ಜನ್ಮ ಹುಟ್ಟಿದೆ. ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆ ಎಲ್ಲರ ಭಾರತದಲ್ಲಿ ಯಾರು ಹುಡ್ತಾನೆ ಅವನಲ್ಲಿ ಉಂಟಂತೆ, ರಕ್ತದಲ್ಲಿ ಉಂಟಂತೆ. ಯಾಕೆಂದ್ರೆ ರಾಮ ಮತ್ತು ಕೃಷ್ಣ ಇಲ್ಲಿ ಹುಟ್ಟಿದ್ದಾರೆ. ಭಾರತ ಭೂಮಿಯಲ್ಲಿ ಜನ್ಮ ಸಿಗುವುದೇ ದೊಡ್ಡ ವಿಷಯ ಅಂತೆ. ಯಾಕೆಂದ್ರೆ ಈ ಭಾಗವತನಲ್ಲಿ ದೇವತೆಗಳ ಪ್ರಾರ್ಥನೆ ಉಂಟು. ದೇವತೆಗಳು ಹೇಳುವಂಥದ್ದು, ನಮಗೆ ಭಾರತ ಭೂಮಿಯಲ್ಲಿ ಜನ್ಮ ಸಿಗ್ಬೇಕು, ಅದು ಕೂಡ ವೃಂದಾವನದಲ್ಲಿ ಜನ್ಮ ಸಿಗ್ಬೇಕು, ಈ ರೀತಿ ಎಲ್ಲ ಪ್ರಾರ್ಥನೆ ಉಂಟು ಅವಳು. ಹಾಗಾಗಿ ನಮಗೆ ಭಾರತ ಭೂಮಿಯಲ್ಲಿ ಜನ್ಮ ಸಿಕ್ಕಿದೆ. ಪ್ರಭುಪಾದ ಹೇಳ್ತಾರೆ, ನಮ್ಮ ರಕ್ತದಲ್ಲಿ ರಾಮಕೃಷ್ಣ ಇದ್ದಾನೆ. ಈಗೆಂತಂದ್ರೆ ವಯರ್ ಬಿದ್ದಿದೆ, ವಯರ್ ಅಲ್ಲಿ ಬಿದ್ದಿದೆ, ನಾವು ಈ ಸ್ವಿಚ್ ಒಳಗೆ ಈಗ ಆಗುವ ಕರೆಂಟ್ ಬರ್ತದೆ, ಅಲ್ಲಿ ಜಸ್ಟ್ ಕನೆಕ್ಟ್ ಮಾಡ್ಬೇಕು. ಹಾಗಾಗಿ ಯಾಕೆ ನಮಗೆ ಕನೆಕ್ಟ್ ಆಗ್ತಾ ಇಲ್ಲ?
ಯಾಕೆ ಆಗ್ತಾ ಇಲ್ಲ? ಯಾಕೆ ಅಂದ್ರೆ ನಮ್ಗೆ ಅಸೂಯೆ. ಪ್ರಭು ಹೇಳುವಂಥದ್ದು ವಿ ವಾಂಟ್ ಟು ಎಂಜಾಯ್. ನಮ್ಗೆ ಎಂಜಾಯ್ ಮಾಡ್ಲಿಕ್ಕೆ ಇಚ್ಛೆ. ಆದ್ರೆ ಎಂಜಾಯರ್ ಯಾರು? ಕೃಷ್ಣ. ನಾವು ಎಂಜಾಯರ್ ಅಲ್ಲ. ಇದು ನಮ್ಮ ರಾಂಗ್ ಕನ್ಸೆಪ್ಷನ್. ಎಂಜಾಯರ್ ಕೃಷ್ಣ. ಹಾಗಾಗಿ ಕೃಷ್ಣ ಎಂಜಾಯ್ ಮಾಡುವಾಗ ನಮ್ಗೆ ಅಸೂಯೆ ಆಗ್ತದೆ. ಈಗ ನೋಡಿ ಹೇಗಂದ್ರೆ ತುಂಬಾ ಮಂದಿ ಕೃಷ್ಣ ಮಾಡೋದನ್ನೆಲ್ಲ ಇಮಿಟೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆಗುದಿಲ್ಲ ಸರ್. ಕೃಷ್ಣ ಪ್ರಭು ಹೇಳ್ತಾರೆ, ಎಸ್, ಹೆಚ್ಚಿನವರಿಗೆ ಕೃಷ್ಣ ಇಮಿಟೇಟ್ ಮಾಡ್ಲಿಕ್ಕೆ ಇಚ್ಛೆ. ಈಗ ಕೃಷ್ಣ 16,108 ಮದುವೆ ಆಗಿದ್ದಾನೆ. 16,108 ಹೆಂಡತಿಯರಿಗೆ ವಜ್ರ ವೈಡೂರ್ಯ ಮನೆಯನ್ನು ಕಟ್ಟಿಕೊಟ್ಟಿದ್ದಾನೆ. ನಮಗೆ ಒಂದು ಹೆಂಡತಿಗೆ ಕಟ್ಟಲಿಕ್ಕೆ ಆಗ್ಲಿ? ಅದು ಆಗುದಿಲ್ಲ. ಮತ್ತೆ ಅವ ಎಲ್ಲ ಹೆಂಡತಿಗೆ 10 ಮಕ್ಕಳನ್ನು ಹುಟ್ಟಿಸಿದ್ದಾನೆ. ನಮಗೆ 2 ಮಕ್ಕಳನ್ನು ಸಾಕುವಾಗ ಇಲ್ಲಿ ತನಕ ಬರ್ತದೆ. ಮತ್ತೆ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಕಿರುಬೆರಳಲ್ಲಿ 7 ದಿವಸ 7 ರಾತ್ರಿ ಎತ್ತಿದ್ದಾನೆ. ನಮ್ಗೆ ವೆಯ್ಟ್ ಲಿಫ್ಟ್ 200 kg ಎತ್ತುವಾಗ ಅವರಿಗೆ ಇದಾಗ್ತದೆ. ಕೃಷ್ಣ ಯಶೋದೆಗೆ ಬಾಯಿಯಲ್ಲಿ ಪೂರ್ತಿ ಬ್ರಹ್ಮಾಂಡ ತೋರಿಸಿದ್ದಾನೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ. ನಾವು ಬಾಯಲ್ಲಿ ಎಂತ ತೋರಿಸ್ಲಿಕ್ಕಾಗ್ತದೆ? ಅದು ಕೃಷ್ಣ ಮಾಡಿದನ್ನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ನಾವು ಎಸ್, ನಾನು ಎಂಜಾಯರ್, ನಾನು ಕಂಟ್ರೋಲರ್. ಪ್ರಭು ಯು ಆರ್ ಟೈನಿ ಕಂಟ್ರೋಲರ್, ಯು ಆರ್ ಕಂಟ್ರೋಲಿಂಗ್ ಯುವರ್ ವೈಫ್, ಯು ಆರ್ ಕಂಟ್ರೋಲಿಂಗ್ ಯುವರ್ ಚಿಲ್ಡ್ರನ್. ಪ್ರಭು ಹೇಳ್ತಾರೆ. ಬಟ್ ಕೃಷ್ಣ ಇಸ್ ಕಂಟ್ರೋಲ್ ಸರ್ವಲೋಕ ಮಹೇಶ್ವರ, ಭೋಕ್ತಾರಾಮ್ ಯಜ್ಞ ತಪಸ್ಸ. ಭೋಕ್ತಾರಾಮ್ ಎಂಜಾಯರ್ ಕೃಷ್ಣ. ಸರ್ವಲೋಕ, ಎಲ್ಲಾ ಲೋಕಗಳ ಕಂಟ್ರೋಲ್ ಆಗ್ತದೆ. ನಾವು ಎಂತ ಟೈನಿ ಕಂಟ್ರೋಲ್. ಮನೆಯಲ್ಲಿ ಹೆಂಡತಿಯನ್ನು ಕಂಟ್ರೋಲ್ ಮಾಡುದು, ಕೆಲವೊಮ್ಮೆ ಹೆಂಡತಿ ಗಂಡನನ್ನು, ಕೆಲವೊಮ್ಮೆ ನಾವು ಮಕ್ಕಳನ್ನು, ಕೆಲವು ಮಕ್ಕಳು ನಮ್ಮನ್ನು ಕಂಟ್ರೋಲ್ ಮಾಡುವಂಥದ್ದು, ಈ ರೀತಿ. ಹಾಗಾಗಿ ನಾವು ಎಣಿಸ್ತೇವೆ ನಾವು ಎಂಜಾಯರ್ ಅಂತ. ಎಂಜಾಯರ್ ಅಲ್ಲ, ನಾವು ಕಂಟ್ರೋಲರ್ ಅಂತ ಭಾವಿಸ್ತೇವೆ. ನಾವು ಕಂಟ್ರೋಲರ್ ಅಲ್ಲ, ನಾವು ವೆಲ್ ವಿಷರ್. ಸೂರ್ಯದಂ ಸರ್ವಭೂತಂ ಅಂದ್ರೆ ಭೋಕ್ತಾರಂ ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರಂ ಸೂರ್ಯದಂ ಸರ್ವಭೂತಂ ಅಂದ್ರೆ ಎಲ್ಲ ಜೀವಿಗಳ ನಾವು ವೆಲ್ ವಿಷರ್ ಅಲ್ಲ. ವೆಲ್ ವಿಷರ್ ಕೃಷ್ಣ. ಹಾಗಾಗಿ ಇದು ನಮ್ಮ ಪ್ರಾಬ್ಲಮ್. ಹಾಗಾಗಿ ನಮ್ಗೆ ಕೃಷ್ಣನ ಮೇಲೆ ಅಸೂಯೆ ಉಂಟು. ಅಸೂಯೆ ಇದ್ದ ಕಾರಣ ಕೃಷ್ಣ ನಮ್ಗೆ ಹೇಳ್ತಾ ಇಲ್ಲ. ಈಗ ನಮ್ಮ ಅಸೂಯೆ ಹೋದ್ರೆ ಕೃಷ್ಣ ಹೇಳ್ತಾನೆ. ಅಸೂಯೆ ಹೋಗುದಂದ್ರೆ ಅಂತ ಹೇಗೆ? ಕೃಷ್ಣ ಪ್ರಜ್ಞೆ ನಾವು ಸ್ವೀಕರಿಸಬೇಕು. ಕೃಷ್ಣ ಪ್ರಜ್ಞೆ ಮಾಡ್ತಾ 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 ಸಾಧನ ಸೇವೆ ಮಾಡ್ತಾ 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 ಸಂಘ ಮಾಡ್ತಾ SSS. ಸಾಧನ ಅಂದ್ರೆ ಈ ಜಪ ಮಾಡುವುದು, ಕೀರ್ತನ ಮಾಡುವುದು, ಓದುವುದು, ಇದೆಲ್ಲ ಸಾಧನ. ಸಂಘ ಅಂದ್ರೆ ಭಕ್ತರ ಸಂಘ. ಸೇವಾ ಭಗವಂತನ ಸೇವೆ. ಇದನ್ನು ಮಾಡ್ತಾ 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 ಈ ಅಸೂಯೆ ಡಿಸೇಬಿಯರ್ ಆಗ್ತದೆ. ಮತ್ತೆ ಕೃಷ್ಣ ನಮಗೆ ಗುಹ್ಯತಮ ಜ್ಞಾನವನ್ನು ತಿಳಿಸ್ತಾನೆ. ಈಗ ಏನಂದ್ರೆ ನೋಡಿ, ನಾನು ನನ್ನ ಎಕ್ಸಾಂಪಲ್ ಹೇಳ್ತೇನೆ. ನಾನು ಇನಿಷಿಯಲಿ ಭಗವದ್ ಪುಸ್ತಕ ತಗೊಳ್ಳುವಾಗ ನಾನು ಓದಿದ್ದೇನೆ, ನನಗೆ ಅರ್ಥ ಆಗಲಿಲ್ಲ. ಮತ್ತೆ ನಾನು ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ದೇವಸ್ಥಾನದಲ್ಲಿ. ಆಗ ನನಗೆ ಚೂರು ಚೂರು ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಎಂತ ಆಯ್ತು, ನನ್ನ ಸಾಧನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ದೇವಸ್ಥಾನದಲ್ಲಿ ಉಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಎಂತಾಯ್ತು, ಸಾಧನ ಸಂಘ ಸೇವೆ ಹೋಗ್ಕೊಳಾಯ್ತು. ಮತ್ತೆ ಎಲ್ಲ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಕೃಷ್ಣ ನಮ್ಮ ಅಕಾಡೆಮಿಕ್ ಅರ್ಥ ಆಗುವುದಲ್ಲ. ಸಾಧನ ಸಂಘ ಸೇವಾ ಭಗವಂತನ ಸೇವೆ ಮಾಡ್ಬೇಕು ನಾವು. ಇದು ಮಾಡಿ 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 ಎಂತ ಆಗ್ತದೆ, ಅಸೂಯೆ ಹೋಗ್ತದೆ. ಆಗ ನಮ್ಗೆ ಅರ್ಥ ಆಗ್ತದೆ. ಮತ್ತೆ ಕೃಷ್ಣ ತಿಳಿಸ್ತಾನೆ ನಮ್ಗೆ, ನಾವು ಓದುವಾಗ ಎಸ್ ಕರೆಕ್ಟ್ ಅರ್ಥ ಆಗ್ತದೆ. ಇಲ್ಲದೆ ಇದು ಅಂದ್ರೆ ಎಂತ ಹೇಳುವಂಥದ್ದು ತುಂಬಾ ಕಾನ್ಫಿಡೆನ್ಷಿಯಲ್, ತುಂಬಾ. ಹಾಗಾಗಿ ಅಸೂಯೆ, ಇಲ್ಲಿ ಅರ್ಜುನನಿಗೆ ಅಸೂಯೆ ಇಲ್ಲ. ಪ್ರಭುಪಾದ ಹೇಳ್ತಾರೆ ಅಸೂಯೆ ಅಂದ್ರೆ ಎನ್ವಿಯಸ್ನೆಸ್. ಈಗ ಹಾವು, ಪ್ರಭುಪಾದ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ ಹಾವು ಅನ್ನೆಸರಿ ಕಚ್ಚುವಂಥದ್ದು. ಯಾಕೆ? ಅಸೂಯೆ, ಬಿಕಾಸ್ ಆಫ್ ಎನ್ವಿಯಸ್ ನೇಚರ್ ಪ್ರಭುಪಾದ ಹೇಳ್ತಾರೆ. ಆದ್ರೆ ಆ ಹಾವಿನ ಅಸೂಯೆಯನ್ನು ನಾವು ನಿಲ್ಲಿಸಬಹುದು ಅಂತ. ಹೇಗೆ? ಈ ಸ್ನೇಕ್ ಚಾರ್ಮರ್ ಎಂತ ಮಾಡ್ತಾನೆ, ಹೀಗೆ ಮಾಡ್ತಾನೆ. ಆಗ ಹಸು ಕಂಟ್ರೋಲ್ಗೆ ಬರ್ತದೆ. ಅಲ್ಲಿ ಆ ಸ್ನೇಕ್ ಚಾರ್ಮರ್ಗೆ ಗೊತ್ತುಂಟು ಹೇಗೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಆದ್ರೆ ಮನುಷ್ಯನ ಹಸುವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೆ. ಇದು ಡೇಂಜರಸ್ ಅಸೂಯೆ. ಅರ್ಜುನನಿಗೆ ಅಸೂಯೆ ಇಲ್ಲ. ನಿನಗೆ ನನ್ನ ವಿಷಯದಲ್ಲಿ ಎಂದು ಅಸೂಯೆ ಇಲ್ಲವಾದ್ರಿಂದ ನಿನಗೆ ಗುಹ್ಯತಮ ಜ್ಞಾನ ಸಾಕ್ಷಾತ್ ತಿಳಿಸಿಕೊಡ್ತೇನೆ. ಇದನ್ನು ತಿಳಿದು ನೀನು ಐಕ್ಯವಾದ ಸಂಗಡಲು ಪಾರಾಗುತ್ತೀಯ.
ಈಗ ನಮ್ಗೆ ಸಂಕಟದಿಂದ ಪಾರಾಗಲಿಕ್ಕೆ ಇಚ್ಛೆ ಉಂಟು, ಆದ್ರೆ ನಾವು ಕೃಷ್ಣ ಪ್ರಜ್ಞೆ ತಗೊಳ್ಳಿಲ್ಲ. ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಎಂತಾಗ್ತದೆ? ಅಸೂಯೆ ಹೋಗ್ತದೆ, ಮತ್ತೆ ಕೃಷ್ಣ ನಮ್ಗೆ ತಿಳಿಸ್ತಾನೆ, ಮತ್ತೆ ನಮ್ಮ ಐಕ್ಯವಾದ ಸಂಕಟ ಪಾರಾಗ್ತೇವೆ. ಜನ್ಮ ಮೃತ್ಯು ಜರಾವ್ಯಾಧಿ ಮತ್ತೆ ತ್ರಿವಿಧ ಕ್ಲೇಶ ಎಲ್ಲದಿಂದ ನಾವು ಹೊರಗೆ ಬರ್ತೇವೆ. ಕೃಷ್ಣ ಹೇಳ್ತಾನೆ 8ನೇ ಅಧ್ಯಾಯ ನಾವು ನೋಡಿದ್ದೇವೆ, ಯಾರು ನನ್ನ ಸ್ಮರಣ ಮಾಡ್ತಾನೆ ಅವನನ್ನ ಬೆಳಗ್ಗೆ ಬರ್ತಾನೆ, ಅದು ಗ್ಯಾರಂಟಿ ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣ ಗ್ಯಾರಂಟಿ ಅಂತ ಹೇಳಿದ್ಮೇಲೆ ಗ್ಯಾರಂಟಿ, ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ಆಗ ನಾವು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಬೇಕು. ಲೇಟ್ ಆಗ್ಲಿಲ್ಲ, ತಡ ಆಗ್ಲಿಲ್ಲ, ಈಗಾದ್ರೂ ಸ್ವೀಕರಿಸಿ. ಎಸ್. ಶ್ಲೋಕ 2. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷ ಅವಗಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದು ರಾಜವಿದ್ಯೆ. ರಾಜವಿದ್ಯೆ ಅಂದ್ರೆ ಕಿಂಗ್ ಆಫ್ ಆಲ್ ನಾಲೆಜ್. ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು ನೋಡಿ, ದ ಮೋಸ್ಟ್ ಸೀಕ್ರೆಟ್ ಆಫ್ ಆಲ್ ಸೀಕ್ರೆಟ್. ಇದು ಅತ್ಯಂತ ಪರಿಶುದ್ಧ. ಕೃಷ್ಣ ಪ್ರಜ್ಞೆ ಪ್ಯೂರ್, ತುಂಬಾ ಪರಿಶುದ್ಧ. ಇದು ಜ್ಞಾನ ಸಾಕ್ಷಾತ್ಕಾರ, ಆತ್ಮದ ನೇರ ತಿಳುವಳಿಕೆ, ಆತ್ಮದ ಬಗ್ಗೆ ಹೇಳುವಂಥದ್ದು. ಅದಕ್ಕೆ ಎಂತ ನೋಡಿ, ಈಗ ಇಂದ್ರಿಯಗಳು, ಮನಸ್ಸು ಮತ್ತೆ ಬುದ್ಧಿ, ನೆಕ್ಸ್ಟ್ ಬರುವಂಥದ್ದು ಆತ್ಮ. ಈಗ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಾವು ಆತ್ಮದ ನೇರ ತಿಳುವಳಿಕೆ ಇದ್ದ ಕಾರಣ ಈ ಬುದ್ಧಿ ಕೂಡ ಚುರುಕಾಗ್ತದೆ, ಮನಸ್ಸು ಕೂಡ ನಮ್ಮನ್ನು ಹ್ಯಾರಾಸ್ ಮಾಡೋದಿಲ್ಲ. ಈಗ ನಾವು ಕೃಷ್ಣ ಪ್ರಜ್ಞೆ ತಗೊಳ್ಳಿಲ್ಲ, ಮನಸ್ಸು ನಮ್ಮನ್ನು ಹ್ಯಾರಾಸ್ ಮಾಡುವಂಥದ್ದು. ಎಂತ ಸಾವಿರ ನಮ್ಗೆ ಇಚ್ಛೆಗಳು ಬರುವಂಥದ್ದು. ಒಬ್ಬಾ ಅಂದ್ರೆ ಬರ್ತಾ ಇರ್ತದೆ. ತುಂಬಾ ತುಂಬಾ ಅಂದ್ರೆ ಒಂದು ಮುಗಿದ ಮೇಲೆ ಇನ್ನೊಂದು ಮುಗಿದ ಇನ್ನೊಂದು, ಈ ರೀತಿ ಬರ್ತಾ ಇರ್ತದೆ. ಅದು ಹೇಗಂದ್ರೆ ಫ್ಲೋ ಆಗ್ತಾ ಇರ್ತದೆ. ಇದಕ್ಕೆ ಶ್ಲೋಕ ಕೂಡ ಉಂಟು. ಯಾವ್ದು? 75ನೇ ಶ್ಲೋಕ, 2ನೇ ಅಧ್ಯಾಯ. ಅಪೂರ್ಯಮಾನಂ ಅಚಲಾ ಪ್ರತಿಷ್ಠಂ ಸಮುದ್ರಂ ಆಪಾ ಪ್ರವಿಶಂತಿ ಯದ್ವತ್ ತದ್ವಲ್ ಕಾಮಯಂ ಪ್ರವಿಶಂತಿ ಸರ್ವೇ ಶಶಾಂತಿ ಆಪನೋತಿ ನಾಕಾಮ ಕಾಮಿ. ನೋಡಿ, ಎ ಪರ್ಸನ್ ಹೂ ಇಸ್ ನಾಟ್ ಡಿಸ್ಟರ್ಬ್ ಬೈ ದಿ ಇನ್ನಸೆಂಟ್ ಫ್ಲೋ ಆಫ್ ಡಿಸೈರ್ಸ್. ಎಂತ ಇಚ್ಛೆಗಳು ಬರುವುದೊಬ್ಬ. ಹೀಗೆ ನಾವು ಕೂತ್ಕೊಂಡ್ರೆ ಬರುವುದೇ, ಅದು ಬೇಕು, ಇದು ಬೇಕು, ಇದು ಬೇಕು. ದಟ್ ಎಂಟರ್ ಲೈಕ್ ರಿವರ್ಸ್ ಇನ್ ಟು ದಿ ಓಷನ್ which is ever being filled but is always still, can alone achieve peace and not the man who strives is to satisfy such desires. ಅಂದ್ರೆ ಇದನ್ನೆಲ್ಲ ನಾವು ಫುಲ್ಫಿಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಬರ್ತದೆ ಫೂಲಿಶ್ ಡಿಸೈರ್ಸ್ ಇದಕ್ಕೆ ಹೇಳುವಂಥದ್ದು. ಹಾಗೆ ಕೃಷ್ಣ ಪ್ರಜ್ಞೆ ತಗೊಂಡು ಎಂತ ಆಗ್ತದೆ? ಮನಸ್ಸು ಹತೋಟಿಗೆ ಬರ್ತದೆ, ಮತ್ತೆ ಇಂಥದೆಲ್ಲ ಯಾವುದು ಹ್ಯಾರಾಸ್ಮೆಂಟ್ ಇಲ್ಲ. ಹಾಗಾಗಿ ರಾಜವಿದ್ಯೆ ಎಲ್ಲರ ಅತ್ಯಂತ ರಹಸ್ಯವಾದ, ಇದು ಅತ್ಯಂತ ಪರಿಶುದ್ಧ ನೋಡಿ, ತುಂಬಾ ಪ್ಯೂರ್. ಇದು ಜ್ಞಾನ ಸಾಕ್ಷ ಆತ್ಮದ ನೇರ ತಿಳುವಳಿಕೆ ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಈಗ ಧರ್ಮ, ಜನರಿಗೆ ಧರ್ಮ ಎಂತ ಗೊತ್ತಿಲ್ಲ, ಎಲ್ಲರೂ ಅವರವರ ಪ್ರಕಾರ ಇದು ಧರ್ಮ ಅಂತ. ಅದೇ ಅಂದ್ರೆ ಅವ ಮಾಡುದು ಸರಿ ಅಂತ. ಆಕ್ಚುಲಿ ಈಗ ನೋಡಿ, ಪ್ರಭುತ್ವ ಹೇಳ್ತಾರೆ ಸಕ್ಕರೆ ಧರ್ಮ ಅಂತ, ಮೆಣಸಿನ ಧರ್ಮ ಅಂತ, ಖಾರ. ಜೀವೇ ಧರ್ಮ ಅಂತ, ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ನಾವು ಕೃಷ್ಣ ನಿತ್ಯ ಸೇವಕರು, ಇದು ನಮ್ಮ ಧರ್ಮ, ಕೃಷ್ಣ ಸೇವೆ ಮಾಡುವಂಥದ್ದು. ಆದ್ರೆ ನಮ್ಗೆ ಇದು ಗೊತ್ತಿಲ್ಲ. ನಾವು ಎಂತೆಂತ ಮಾಡ್ತಾ ಇದ್ದೇವೆ. ಯಾವುದು? ಈ ಭಾಗವತ ರಿಜೆಕ್ಟ್ ಮಾಡ್ತದೆ. ಯಾವುದನ್ನು? ನಾವು ಉಪಧರ್ಮ ಮಾಡ್ತೇವೆ. ಧರ್ಮ ಪ್ರೋಚಿತ ಕೈತವ ಅತ್ರ ಪರಮ ನಿರ್ಮತ್ಸರ ನಾಂ ಸತಾಂ ವೇದ್ಯಂ ವಾಸಂ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋರಿದಿ ಅವರುದ್ಯತೆ ಅತ್ರ ಕೃತಿವಿ ಶುಶ್ರುಭಿ ತಕ್ಷಣಾತ್. ಅಂದ್ರೆ ಧರ್ಮ ಪ್ರೋಜಿತ ಕೈತವ, ಚೀಟಿಂಗ್ ರಿಲಿಜನ್. ಭಾಗವತಂ ಚೀಟಿಂಗ್ ರಿಜೆಕ್ಟ್ ಮಾಡ್ತದೆ. ಯಾವ್ದು ಚೀಟಿಂಗ್ ರಿಲಿಜನ್? ಉಪಧರ್ಮ ಅಂದ್ರೆ ಸಮಾಜ ಸೇವೆ, ರಾಷ್ಟ್ರ ಸೇವೆ, ಬಡವರಿಗೆ ಹೆಲ್ಪ್ ಮಾಡುವಂಥದ್ದು, ಮತ್ತೆ ಮಾನವೀಯತೆ, ಇದೆಲ್ಲ ಉಪಧರ್ಮ. ಉಪಧರ್ಮ ಹೇಗಿರ್ತದೆ ಅಂದ್ರೆ ಅದು ಧರ್ಮದಾಗಿ ಕಾಣ್ತದಂತೆ, ಅದು ಧರ್ಮ ಅಲ್ಲ, ಉಪಧರ್ಮ. ಭಾಗವತ ಉಪಧರ್ಮವನ್ನು ರಿಜೆಕ್ಟ್ ಮಾಡ್ತದೆ. ಮತ್ತೆ ವಿಧರ್ಮ ಅಂದ್ರೆ ಕೆಟ್ಟ ಕೆಲಸ ಮಾಡುವಂಥದ್ದು, ಅದನ್ನು ಕೂಡ ರಿಜೆಕ್ಟ್ ಮಾಡ್ತದೆ. ಮತ್ತೆ ಚಲನ ಬುದ್ಧಿಸ್ಟ್ ಫಾಲೋ ಮಾಡೋದು, ಅದನ್ನು ಕೂಡ ರಿಜೆಕ್ಟ್ ಮಾಡ್ತದೆ. ಮತ್ತೆ ಯಾವುದನ್ನು ಆಕ್ಸೆಪ್ಟ್ ಮಾಡುವಂಥದ್ದು? ಭಾಗವತ
ಸವೇ ಪುಂಸ ಪರೋ ಧರ್ಮ, ಪರೋ ಧರ್ಮ, ಯಥೋ ಭಕ್ತಿ ಅಧೋಕ್ಷಜ, ಅಧೋಕ್ಷಜ ಅಂದ್ರೆ ಕೃಷ್ಣನ ಹೆಸರು, ಅಕ್ಕಜ, ಬಿಯಾಂಡ್ ಅವರ್ ಸೀನ್, ನಮ್ಮ ಈ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗುದು ಕೃಷ್ಣನ. ಹಯೇತುಕಿ, ಹಯೇತುಕಿ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅಪ್ರತಿಯದ ಅಂದ್ರೆ 24 ಗಂಟೆ, ಈ ಆತ್ಮ ಸುಪ್ರಸಿದ್ಧ, ಇದು ಧರ್ಮ. ಹಾಗಾಗಿ ಧರ್ಮ ಅಂದ್ರೆ ಭಾಗವತಮಲ್ಲಿ ಉಂಟು, ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ, ಭಗವಂತ ಕೊಟ್ಟ ರೂಲ್ಸ್ ಅನ್ನು ಫಾಲೋ ಮಾಡುವಂಥದ್ದು. ಈಗ ನಾವು ಗಾಡಿ ಇಟ್ಕೊಂಡು ಹೋಗ್ತೇವೆ, ಇಲ್ಲಿ ಸಿಗ್ನಲ್ ಉಂಟು, ಸಿಗ್ನಲ್ ನಾವು ನೋಡ್ತೇವೆ, ಅಲ್ಲಿ ರೆಡ್ ಉಂಟು, ನಾವು ಸೀದಾ ಹೋಗ್ತೇವೆ, ನಾವು ಫೈನ್ ಹಾಕ್ತೇವೆ. ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡ್ಬೇಕು, ನೋಟಿಸ್ ಬರ್ತದೆ ಮನೆಗೆ. ಅದೇ ರೀತಿ ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ, ಭಗವಂತ ಕೊಟ್ಟ ರೂಲ್ಸ್ ಅನ್ನು ಯಾರು ಫಾಲೋ ಮಾಡೋದಿಲ್ಲ ಹೇಳ್ತಾರೆ. ಅವ್ರು ನೋಡಿ ನಾವೆಲ್ಲ ಒಳ್ಳೇದು ಮಾಡಿದ್ವು ಕೆಟ್ಟದ್ದು ಮಾಡಿದ್ವು ಹೇಗಿದ್ದಾರೆ, ಅವರ ರೂಲ್ಸ್ ಫಾಲೋ ಮಾಡಲಿಲ್ಲ, ಅವನಿಗೆ ಸಿಗ್ತದೆ, ಅವನಿಗೆ ನೋಟಿಸ್ ಲೇಟ್ ಬರ್ತದೆ, ನೋಟಿಸ್ ಬರ್ತದೆ, ಎಲ್ಲಿ ಹೋಗೋದಿಲ್ಲ, ನೋಟಿಸ್ ಬರ್ತದೆ, ತಲೆಗೆ ಹಾಕಿದ ನೀರು ಕಾಲಿಗೆ ಬಡ್ಲೇಬೇಕು. ಈಗ ಒಂದು ಕರ್ಮಚೂರು ಒಳ್ಳೆ ಉಂಟು, ವೆರಿ ಸೂನ್ ಬರ್ತದೆ ಅವನಿಗೆ. ಹಾಗೆ ನಾವು ಅದಕ್ಕೆ ಎಂತ ಹೇಳುದು, ನಾನು ಎಲ್ಲ ಒಳ್ಳೇದೇ ಮಾಡಿದ್ದು, ಅಂದ್ರೆ ನಾನು ಹೀಗೆ ಇದ್ದೇನೆ, ಅವ ನೋಡಿ ಎಲ್ಲ ಕೆಟ್ಟದ್ದು ಮಾಡಿ ಹೇಗಿದ್ದಾನೆ. ನೀವು ಟೆನ್ಷನ್ ಮಾಡಬೇಡಿ, ಅಲ್ಲಿ ಅಕೌಂಟ್ ಮೇಂಟೈನ್ ಮಾಡೋರು ಇದ್ದಾರೆ, ಅವ್ರು ಕರೆಕ್ಟ್ ಅಕೌಂಟ್ ಮೇಂಟೈನ್ ಮಾಡ್ತಾರೆ. ಹಾಗಾಗಿ ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ, ಭಗವಂತ ಕೊಟ್ಟ ರೂಲ್ಸ್ ಅನ್ನು ಫಾಲೋ ಮಾಡ್ಬೇಕು. ನಾವು ಮಾಡ್ತೇವ, ಈ 18 ಅಧ್ಯಾಯ ನಿಮ್ಗೆ ಗೊತ್ತಾಗ್ತದೆ ನಾವು ಎಷ್ಟು ಮಾಡ್ತೇವೆ ಅಂತ. ನಾವು ಮಾಡ್ತಾನೆ ಇಲ್ಲ ರೂಲ್ಸ್. ಭಗವಂತ ಇಲ್ಲಿ ಅರ್ಜುನಿಗೆ ಹೇಳುವಂಥದ್ದು, ಅರ್ಜುನ ಜಸ್ಟ್ ನಿಮಿತ್ತ ಮಾತ್ರ, ನಮಗೆ ಹೇಳುವಂಥದ್ದು. ನೋಡುವ, ನಾವು ಈಗ 18 ಅಧ್ಯಾಯ ನಿಮ್ಗೆ ಗೊತ್ತಾಗ್ತದೆ ಯಾವ ಇಂಪಾರ್ಟೆಂಟ್ ಶ್ಲೋಕ ಭಗವಂತ ಹೇಳಿದ್ದಾನೆ. ಭಗವಂತ ಹೇಳುವಂಥದ್ದು ನಮಗೆ, ನಾವು ಅದರಲ್ಲಿ ಮ್ಯಾಕ್ಸಿಮಮ್ ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ಧರ್ಮ ಅಂದ್ರೆ ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ. ಪ್ರಭುದು ಹೇಳ್ತಾರೆ, ಆ ಶ್ಲೋಕದ ಅರ್ಥ ಎಂತಂದ್ರೆ, ಚಾರಣರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಸಿದ್ಧರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಗಂಧರ್ವರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಈ ರಾಕ್ಷಸರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ದೇವತೆಗಳು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಮನುಷ್ಯರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ರೂಲ್ಸ್ ಯಾರು ಕೊಡುವಂಥದ್ದು? ಭಗವಂತ. ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ. ಹಾಗಾಗಿ ಇದು ಧರ್ಮ. ಹಾಗಾಗಿ ಧರ್ಮದ ಪರಿಪೂರ್ಣತೆ, ಫಸ್ಟಿಗೆ ನಮ್ಗೆ ಧರ್ಮ ಅಂತ ಮೀನಿಂಗ್ ಗೊತ್ತಿರಬೇಕು, ಮತ್ತೆ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ನೋಡಿ, ಇದು ಇಟರ್ನಲ್, ಶಾಶ್ವತ ಇಟರ್ನಲ್. ಮತ್ತೆ ಸುಸುಖಂ, ಸುಸುಖಂ ಅಂದ್ರೆ ಸಂತೋಷದಿಂದ ಅನುಸರಣ ಮಾಡುವಂಥದ್ದು. ಪ್ರಭು ಹೇಳ್ತಾರೆ ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ಜಾಲಿ ಅಂತ ಹೇಳ್ತಾರೆ. ಯಾಕೆ? ಚಾಂಟಿಂಗ್, ಡ್ಯಾನ್ಸಿಂಗ್, ಟೇಕಿಂಗ್ ಕೃಷ್ಣ ಪ್ರಸಾದ, ಇಟ್ ಈಸ್ ಜಾಲಿ. ಕೃಷ್ಣ ಕೂಡ ಅಲ್ಲಿ ಮಾಡುವುದು ಹಾಗೆ, ಗೋಲೋಕದಲ್ಲಿ ಡ್ಯಾನ್ಸ್ ಮಾಡ್ತಾನೆ, ಚಾಂಟ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಕೃಷ್ಣ ಪ್ರಸಾದ ತಿನ್ನುವಂಥದ್ದು. ಹಾಗಾಗಿ ಇದರಲ್ಲಿ ಏನು ಸಂತೋಷದ ಅನುಸರಣ ಮಾಡುವುದು. ಅದು ನಮ್ಗೆ ಹೇಗೆ ಅಂತಾಗಿದೆ, ಹೇಗಂದ್ರೆ ಜಾಂಡೀಸ್ ಆದವನಿಗೆ, ಜಾಂಡೀಸ್ ಆದವ ಕಬ್ಬಿನ ಜ್ಯೂಸ್ ಕುಡಿತಾನೆ, ಆಕ್ಚುಲಿ ಶುಗರ್ ಕೇನ್ ಜ್ಯೂಸ್ ಸ್ವೀಟ್, ಆದ್ರೆ ಅವನಿಗೆ ಕೈ ಆಗ್ತದೆ. ಯಾಕೆ? ಅವನಿಗೆ ಜಾಂಡೀಸ್ ಆಗಿದೆ. ಹಾಗಾಗಿ ನಮ್ಗೀಗ ಸಂತೋಷದಿಂದ ಅನುಸರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಯಾಕೆ ಅಂದ್ರೆ ನಮ್ಗೆ ಜಾಂಡೀಸ್ ಆಗಿದೆ. ನಾವು ಪ್ರಭುಪಾದ ಹೇಳ್ತಾರೆ ರೋಗ ಮುಕ್ತ, ರೋಗ ಮುಕ್ತ ಜೀವ. ಯಾರು ರೋಗದಿಂದ ಆಚೆ ಅವನಿಗೆ ಇದು ಶುಗರ್ ಕೇನ್ ಜ್ಯೂಸ್ ಸ್ವೀಟ್ ಆಗ್ತದೆ. ಆದ್ರೆ ಯಾರು ರೋಗದಲ್ಲಿ ಇದ್ದಾನೆ ಅವನಿಗೆ ಇದು ಕಹಿ ಆಗ್ತದೆ. ಅವ ಎಂತ ಮಾಡ್ಬೇಕು? ಭವ ಔಷಧಿ. ಎಂತ ಭವ ಔಷಧಿ ಅಂತ? ಜಪ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಭಕ್ತರ ಸಂಘ ಮಾಡುವಂಥದ್ದು, ಶ್ರವಣ ಕ್ಲಾಸ್ ಕೇಳುವಂಥದ್ದು, ಇದು ಭವ ಔಷಧಿ. ಈ ಔಷಧಿಯನ್ನು ನಾವು ತಗೊಂಡು ಡೈಲಿ ತಗೊಂಡ್ರೆ ಮತ್ತೆ ನಮಗೆ ಕೂಡ ಸಂತೋಷ ಆಗ್ತದೆ. ಈಗ ಆಗ್ತಾ ಇಲ್ಲ. ಎಸ್, ಶ್ಲೋಕ 3. ಅಶ್ರದ್ಧಾನಃ ಪುರುಷ ಧರ್ಮಸ್ಯ ಅಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಅವ್ರು ಯಾರಿಗೆ ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಇಲ್ಲ ಅವರಿಗೆ ಕೃಷ್ಣ ಸಿಗುವುದಿಲ್ಲ. ಕೃಷ್ಣನೇ ಹೇಳಿದ್ದಾನೆ. ಆದರೂ ಅವರು ಐಕ ಜಗದಲ್ಲಿ ಜನನ ಮರಣದ ಮಾರ್ಗಕ್ಕೆ ಹಿಂದಿರುಗುವರು. ಶಂಕರಾಚಾರ್ಯ ಅಂತ ಹೇಳುವಂಥದ್ದು ಪುನರಭಿ ಜನನಂ ಪುನರಭಿ ಮನನಂ ಪುನರಭಿ ಜನನಂ ಪುನರಭಿ ಮನನಂ, ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು. ಹಾಗಾಗಿ ಇದೇ ಅವರ ಸೈಕಲ್. ಯಾರು ಭಕ್ತಿ ಸೇವೆಯಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲ ಅವರು ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು.
ಎಸ್. ಶ್ಲೋಕ 4. ಮಯಾ ತತಂ ಇದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ಮಸ್ಸಾನಿ ಸರ್ವಭೂತಾನಿ ನ ಚಾಹಂ ದೇಶ ಅವಸ್ಥಿತ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವ ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಇದು ನಮ್ಗೆ ಸ್ವಲ್ಪ ಇದೆಂತ ಅವ್ಯಕ್ತ ಸ್ವರೂಪ ಎಂತ ಹೀಗೆ ಆಗ್ಬೋದು ನಮ್ಗೆ ತಲೆ ಎಲ್ಲ ಅಯ್ಯೋ ಇದೆಂತ. ಇದು ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಅಚಿಂತ್ಯ ಭೇದ ಅಭೇದ ತತ್ವ ಅಂದ್ರೆ ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್, ಟೋಟಲ್ ಇನ್ಕನ್ಸೀವಬಲ್. ನಮ್ಗೆ ಇದು ಅರ್ಥ ಆಗುದಿಲ್ಲ. ಹೇಗಂದ್ರೆ ಇದಕ್ಕೆ ಉದಾಹರಣೆ ಕೊಡ್ತೇನೆ. ಈಗ ನರಸಿಂಹ, ಹಿರಣ್ಯಕಶಿಪು ಪ್ರಹ್ಲಾದ ನಂತರ ಹೇಳುವಂಥದ್ದು, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ? ಪ್ರಹ್ಲಾದ ಹೇಳ್ತಾನೆ ಇದ್ದಾನೆ. ಅವ ಹೊಡಿತಾನೆ, ಡಾಯ್ 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 ಹೊಡಿಯುವಾಗ ನರಸಿಂಹ ಬಂದ. ಈಗ ಅದೇ ನೀವು ನಾನು ಕೇಳ್ತೀರಿ, ಈ ನರಸಿಂಹ ಈ ಗೋಡೆಯಲ್ಲಿ ಇದ್ದಾನ? ನಾನು ಇದ್ದಾನೆ, ನಾನು ಹೊಡಿತೇನೆ. ಯಾರಾದ್ರೂ ಹೊಡಿತಾರೆ, ಹೊಡಿಯುವಾಗ ನರಸಿಂಹ ಇಲ್ಲ, ಆಕ್ಚುಲಿ ಇದ್ದಾನೆ, ಆದ್ರೆ ನಾನು ಕ್ವಾಲಿಫೈಡ್ ಅಲ್ಲ. ನೀವು ಅಂದ್ರೆ ಪ್ರಹ್ಲಾದ್ ಮಹಾರಾಜ್ ಕ್ವಾಲಿಫೈಡ್, ಆಕ್ಚುಲಿ ಇದ್ದಾನೆ, ಪ್ರತಿಯೊಂದು ಅಣುವಲ್ಲಿ ಇದ್ದಾನೆ, ಆದ್ರೆ ನಮ್ಗೆ ಅರ್ಹತೆ ಇಲ್ಲ ನೋಡುವಂಥದ್ದು. ಪ್ರಭುಪಾದ ಹೇಳುವಂಥದ್ದು, ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟ್ ನಮ್ಗೆ ಅರ್ಹತೆ ಇರಬೇಕಂತೆ, ಮತ್ತೆ ನಾವು ಇಚ್ಛಿಸ್ಬೇಕು. ಈಗ ಭಕ್ತಿಯಲ್ಲಿ ನಮ್ಗೆ ಅರ್ಹತೆ ಇಲ್ಲ. ಪ್ರಹ್ಲಾದ್ ಮಹಾರಾಜ್ ತರ ನಾವು ಅನನ್ಯ ಭಕ್ತರಲ್ಲ. ಪ್ರಹ್ಲಾದ್ ಮಹಾರಾಜ್ ಟೋಟಲಿ ಫಿಕ್ಸ್ ಕೃಷ್ಣನ ಪಾದದಲ್ಲಿ. ನಾವು ಆ ಲೆವೆಲ್ ಇಲ್ಲ, ನಾವು ಅಂತ ನಮ್ಗೆ ಅರ್ಹತೆ ಇಲ್ಲ. ಹಾಗಾಗಿ ಆ ಲೆವೆಲ್ ಬಂದ್ರೆ ಮತ್ತೆ ಕೃಷ್ಣ ಬರ್ತಾನೆ ಗೋಡೆಯಿಂದ ಬರ. ಹಾಗಾಗಿ ನನ್ನ ಅವ್ಯಕ್ತ ರೂಪದಲ್ಲಿ ನಾನು ಇಡೀ ವಿಶ್ವ ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಎಸ್. ಶ್ಲೋಕ 5. ನ ಚಮಸ್ಸಾನಿ ಭೂತಾನಿ ಪಶ್ಯಾಮಿ ಯೋಗಂ ಐಶ್ವರಂ ಭೂತ ಬ್ರಹ್ಮಾಚ ಭೂತಸ್ಥೋ ಮಮಾತ್ಮ ಭೂತ ಭಾವನಾ. ಆದರೂ ಶಿಷ್ಯ ಅದೆಲ್ಲವೂ ನನ್ನನ್ನೇ ಆಧರಿಸಿದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಗಳ ಪಾಲಕ ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವನಾದರೂ ನಾನು ವಿಶ್ವದ ಅಭಿವ್ಯಕ್ತಿ ಭಾಗವಲ್ಲ, ಏಕೆಂದ್ರೆ ನಾನೇ ಸೃಷ್ಟಿಯ ಮೂಲ. ಎಲ್ಲಾ ಜೀವಿಗಳ ಪಾಲಕ ನಾನಾದರೂ, ನಾನು ಎಲ್ಲಾ ಕಡೆ ಇರುವನಾದರೂ ನಾನು ವಿಶ್ವದ ಅಭಿವ್ಯಕ್ತಿ ಭಾಗವಲ್ಲ, ಏಕೆಂದ್ರೆ ನಾನೇ ಸೃಷ್ಟಿಯ ಮೂಲ. ಕೃಷ್ಣ ಸೃಷ್ಟಿಯ ಮೂಲ ಅಂತ ಹೇಳ್ತಿದ್ದಾನೆ. ಶ್ಲೋಕ 6. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ತಾನಿತಿ ಉಪಧಾರಯ. ಎಲ್ಲಾ ಕಡೆ ಬೀಸುವ ಬಲಶಾಲಿಯಾದ ಗಾಳಿಯನ್ನು ಸದಾ ಆಕಾಶದಲ್ಲಿ ಹೇಗೆ ನಿಲ್ಲಿಸುವುದು, ಹಾಗೆ ಶಿಷ್ಯದಲ್ಲೂ ನನ್ನಲ್ಲಿ ನಿಲ್ಲಿಸುತ್ತದೆ. ಎಲ್ಲವೂ ಕೃಷ್ಣ ಹತ್ರ ಉಂಟು. ಅಂದ್ರೆ ಕೃಷ್ಣ ನಾಳೆ ಚಾಪ್ಟರ್ ಹೇಳ್ತೇವೆ ಅಂತಂದ್ರೆ ಅಹಂ ಸರ್ವಸ್ವ ಪ್ರಭು ಮತ್ತ ಸರ್ವಂ ಪ್ರವರ್ತದೆ ಇತಿ ಮತ್ವ ಭಜಂತೆವ ಭೂತಭಾವ ಸಮನ್ವಿತ. ಅಂದ್ರೆ ಕೃಷ್ಣ ಬೋತ್ ಮೆಟೀರಿಯಲ್ ಅಂಡ್ ಸ್ಪಿರಿಚುವಲ್ ವರ್ಲ್ಡ್ ಇದು ಒಡೆಯ ಕೃಷ್ಣ. ಹಾಗಾಗಿ ಎಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ ನೋಡಿ, ಶಿಷ್ಯದೆಲ್ಲವೂ. ಶ್ಲೋಕ 8 ಮತ್ತು 9. ಪ್ರಕೃತಿ ಸ್ವಾಂ ಅವಸ್ತಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶತ್. ಇಡೀ ವಿಶ್ವ ವ್ಯವಸ್ಥೆ ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪ ಅದು ಮತ್ತೆ ಮತ್ತೆ ರೂಪದಾಗುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗ್ತದೆ. ಕೃಷ್ಣನಿಗೆ ಹೆಸರು ಸತ್ಯ ಸಂಕಲ್ಪ ಅಂತ. ಎಲ್ಲ ಅವನ ಸಂಕಲ್ಪದಿಂದ ಆಗುವಂಥದ್ದು, ಮತ್ತೆ ಅವನ ಹುಟ್ಟುದು ಕೂಡ ಹಾಗೆ, ರೂಪದಾಳೋದು ಕೂಡ ಹಾಗೆ, ಮತ್ತೆ ನಾಶ ಕೂಡ ಆಗುವಂಥದ್ದು. ಶ್ಲೋಕ 9. ನ ಚ ಮಾಂ ತಾನಿ ಕರ್ಮಾಣಿ ನಿಬಂಧಂತಿ ಧನಂಜಯ ಆಸೀನಂ ಆಸಕ್ತಂ ತೇಷು ಕರ್ಮಷು. ಧನಂಜಯನೇ, ಈ ಎಲ್ಲಾ ಕಾರ್ಯ ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನ್ನು ಕುಳಿತಿದ್ದು ಈ ಎಲ್ಲ ಐಕ್ಯ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಅಂದ್ರೆ ಕೃಷ್ಣ ಎಂತ ಮಾಡಿದ್ದಾನೆ? ಕೃಷ್ಣ ಈ ಭೌತಿಕ ಲೋಕದಲ್ಲಿ ಮೂರು ವಿಷ್ಣುಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಯಾರೆಲ್ಲ? ಕಾರಣೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು. ಮತ್ತೆ ಆಧ್ಯಾತ್ಮಿಕ ಲೋಕದಲ್ಲಿ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ? ನಾರಾಯಣ ರೂಪದ ಹೇಳ್ತಾನೆ. ಕೃಷ್ಣ ಗಿವನ್ ರೆಸ್ಪಾನ್ಸಿಬಿಲಿಟಿ ಟು ನಾರಾಯಣ. ಮತ್ತೆ ಕೃಷ್ಣ ಎಂತ ಮಾಡುವಂಥದ್ದು? ಕೃಷ್ಣ ಪ್ರಭುದಲ್ಲಿ ಕೃಷ್ಣಸ್ ಬಿಸ್ನೆಸ್ ಈಸ್ ಟು simply dance with gopis and play with his gopa boys. ಮತ್ತೆ ನಂದ ಮಾಧವ ಮತ್ತೆ ಯಶೋಧ
ಅವರೊಟ್ಟಿಗೆ ಇರುವಂಥದ್ದು. ಇದೇ ಬಿಸ್ನೆಸ್ ಪ್ರಭು ಹೇಳ್ತಾರೆ. ಕೃಷ್ಣ ಎಂತಂದ್ರೆ ಅವು ಬೇರೆಯವರಿಗೆ ಎಜೆನ್ ಮಾಡಿದ್ದಾನೆ. ನನ್ನ ಎಲ್ಲ ಕಾರ್ಯವನ್ನು ಬಂಧಿಸಲು ನಾನು ತಟಸ್ಥನೆ ಕುಳಿತಿದ್ದು ಎಲ್ಲ ಆಯ್ಕೆ ಸಭೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತಾನೆ. ಎಸ್ ಎಸ್ ಇದು ಇಂಪಾರ್ಟೆಂಟ್ ಶ್ಲೋಕ. ಹೆಚ್ಚಿನವರು ದೇವಿ ದೇವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ದೇವಿ ಯಾರ ಕಂಟ್ರೋಲ್ ಅಲ್ಲಿ ಉಂಟಂತ ಇಲ್ಲಿ ಈ ಶ್ಲೋಕದಲ್ಲಿ ಗೊತ್ತಾಗ್ತದೆ. ಮಯಾ ದಕ್ಷೇನ ಪ್ರಗತಿ ಸೂಯತೆ ಸಾಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಕ ಪ್ರಕೃತಿ ದೇವಿ ಮಹಾಮಾಯ ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ. ಯಾರ ಅಪ್ಪಣೆ? ಕೃಷ್ಣ ಅಪ್ಪಣೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಅವಳು ಇಂಡಿಪೆಂಡೆಂಟ್ ಅಲ್ಲ, ಅವಳು ಡಿಪೆಂಡೆಂಟ್. ಕೃಷ್ಣ ಹೇಳಿದಾಗೆ ಅವಳು ಕೆಲಸ ಮಾಡುವಂಥದ್ದು. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ, ಮತ್ತೆ ನಾಶವಾಗುತ್ತದೆ. ಶ್ಲೋಕ 11. ಅವಜಾನಾಂತಿ ಮಾಮೂಢ ಮಾನುಷಂ ತನು ಆಶ್ರಿತ ಪರಂಭಾವ ಅಜಾನಾತೋ ಮಮಾಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢನನ್ನು ಅಪಹಾಸ ಮಾಡ್ತಾರೆ. ಮೂಢರೆಂತ ಕೃಷ್ಣ ಕೂಡ ನಮ್ಮ ಹಾಗೆ ಹೆಚ್ಚಿನವರು ಹೇಳ್ತಾರೆ. ಕೃಷ್ಣ ಕೂಡ ನೀವು ದೇವರ, ನಿಮ್ಗೆ ದೇವರ, ನಮ್ಗೆ ಅಲ್ಲ, ನಮಗೆ ನಾರ್ಮಲ್ ಅವು. ಹಾಗೆ ಇವರೆಲ್ಲರೂ ಮೂಢರು, ನನ್ನ ಅಪಹಾಸ ಮಾಡ್ತಾರೆ. ಇರುವುದೆಲ್ಲರ ಪ್ರಭು ನಾನೇ, ನನ್ನ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯದು, ಅರ್ಥವೇ ಆಗುದಿಲ್ಲ. ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ಈ ಟ್ರೈನಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗುವಾಗ ಎಂತಂದ್ರೆ ಕೆಲವರೆಲ್ಲ ನೋಡುವುದೇ ಅಲ್ಲ, ಅಂದ್ರೆ ತುಂಬಾ ತಾಮಸಿ. ಈಗ ಹೇಗಂದ್ರೆ ನಾವೊಂದು 100 ಮಂದಿಯನ್ನು ಮೀಟ್ ಆದ್ರೆ ಅದ್ರಲ್ಲಿ 1-2 ಮಂದಿ ಸ್ವಲ್ಪ ನೋಡ್ತಾರೆ, ನಮ್ಮನ್ನು ಮಾತಾಡ್ತಾರೆ. ಉಳಿದವರೆಲ್ಲ ಮುಖವೇ ನೋಡುದಿಲ್ಲ. ಯಾಕೆ? ಅವರಿಗೆ ನನ್ನ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯೋದು. ಯಾಕಂದ್ರೆ ಲೋವೆಸ್ಟ್ ಇದರಲ್ಲಿ ಕಾನ್ಶಿಯಸ್ನೆಸ್ ಅಲ್ಲಿ ಇದ್ದಾರೆ, ಅವರಿಗೆ ಅರ್ಥ ಆಗುದಿಲ್ಲ. ಹಾಗೆ ಮೂಢರು ಅಭ್ಯಾಸ ಮಾಡುತ್ತಾರೆ. ಹೃದಯ ಪ್ರಭು ನಾನೇ, ನನ್ನ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯದು. ಎಸ್, ಮತ್ತೆ ಅವ್ರಿಗೆ ಎಂತ ಅಟ್ರಾಕ್ಷನ್ ಆಗ್ತದೆ? ಮೋಘಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸ ರಾಕ್ಷಸಂ ಚೈವ ಪ್ರಕೃತಿ ಮೋಹಿನಂ ಶ್ರಿತ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತದೆ. ಯಾರೆಲ್ಲ ದೇವರಿಂದ ದೂರ ಆಗ್ತಾರೆ ಅವರಿಗೆ ಇದೇ ಆಕರ್ಷಣೆ, ರಾಕ್ಷಸಿ ಮತ್ತೆ ನಾಸ್ತಿಕ. ಈ ಭ್ರಾಂತಿ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಭಿ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗ್ತಾರೆ. ಮತ್ತೆ ಅವರಿಗೆ ಮುಕ್ತಿ ಕೂಡ ಇಲ್ಲ, ಫಲ ಯಾವುದು ಸಿಗುವುದಿಲ್ಲ ಅವರಿಗೆ. ಮಹಾತ್ಮಾನಸು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತ ಭಜಂತಿ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಪಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು. ನೋಡಿ, ಪ್ರಭು ಹೇಳ್ತಾರೆ, ಈ ಕಲಿಯುಗದಲ್ಲಿ ಎಲ್ಲ ಪೊಲಿಟಿಷಿಯನ್ ಅವರೆಲ್ಲ ಮಹಾತ್ಮ ಹೇಳುವಂಥದ್ದು ತಪ್ಪು. ಇದು ಮಹಾತ್ಮ ಅಂದ್ರೆ ಯಾರು? ಶುದ್ಧ ಭಕ್ತರನ್ನು ಮಾತ್ರ ಮಹಾತ್ಮ ಹೇಳುವರು, ಎಲ್ಲರನ್ನಲ್ಲ. ಹಾಗಾಗಿ ಪಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿ ರಕ್ಷಣೆಯಲ್ಲಿ ಇರ್ತಾರೆ. ದೈವಿ ಪ್ರಕೃತಿ ಅಂದ್ರೆ ಯಾರು? ಯೋಗಮಾಯ ಪ್ರಾಧಾನ್ಯ. ಇನ್ನೊಂದು ಮಹಾಮಾಯ. ಮಹಾಮಾಯ ಅಂದ್ರೆ ದೇವಿ. ನಾವೆಲ್ಲ ಮಹಾಮಾಯ. ಮಹಾತ್ಮರು ಶುದ್ಧ ಭಕ್ತರು ದೈವಿ ಪ್ರಕೃತಿ ಯೋಗಮಯ ಪ್ರಕೃತಿ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯನು ಆದ ದೇವತಂಬ ಎಂದು ಗೊತ್ತು. ನೋಡಿ, ಯಾರು ಈ ದೇವಿ ಪ್ರಕೃತಿ ಇರ್ತಾರೆ ಅವರಿಗೆ ಗೊತ್ತುಂಟು, ಎಸ್ ಕೃಷ್ಣ ದೇವತಂಬ ವಂಶ ಅಂತ. ಆದ್ರೆ ಅವರು ಭಕ್ತಿ ಸೇವೆ ಸಂಪೂರ್ಣ ನಿರತರಾಗುತ್ತಾರೆ. ಅವರು ಭಕ್ತಿ ಸೇವೆ ತೊಡಗುತ್ತಾರೆ, ಅವರು ಸಂಪೂರ್ಣ ನಿರತರಾಗಿರ್ತಾರೆ. ಶ್ಲೋಕ 14. ಮತ್ತೆ ನಿರತರಾಗಿ ಎಂತ ಮಾಡ್ತಾರಂತ ಈ ಶ್ಲೋಕ. ಸತತಂ ಕೀರ್ತಯಂತೋ ಮಾಂ ಯತನಂಚ ದೃಢಾವೃತ ನಮಸ್ಯಂತ್ಯಸ್ಯ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆ ಮಾಡುತ್ತಾ, ದೃಢ ಸಂಕಲ್ಪ ಪ್ರಯತ್ನ ಮಾಡುತ್ತಾ, ನನಗೆ ನಮಸ್ಕಾರ ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸ್ತಾರೆ. ಮತ್ತೆ ಅವರೆಂತ ಮಾಡ್ತಾರೆ? ಸದಾ ಕೃಷ್ಣನ ಕೀರ್ತನೆ, ಬೇರೆ ಯಾವುದಿಲ್ಲ. ಮತ್ತೆ ದೃಢ ಸಂಕಲ್ಪ ಅಂದ್ರೆ ಎಸ್ ನಾನು ಕೃಷ್ಣನ ಸೇವಕ, ನಾನು ಕೃಷ್ಣನಿಗೆ ಸೇವೆ ಮಾಡ್ತೇನೆ. ಎಸ್, ಈಗ ನಾವು ಹೇಳ್ತೇವೆ ಎಸ್ ನಾನು ನಾಯಿ, ನಾನು ಹೇಳ್ತೇನೆ ಯಾರ್ದು ನಾಯಿ? ಕೃಷ್ಣನ್ ಮತ್ತು ಪ್ರಭುಪಾದಿ ನಾಯಿ. ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೇನೆ, ಎಲ್ಲಿ ಬೇಕಾದ್ರೆ ನಾನು ಹೇಳ್ತೇನೆ. ಆದ್ರೆ ನಾವು ಹೇಳ್ತೇವ? ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ
ನಾವು ಕೂಡ ಹೇಗಂದ್ರೆ ಈಗ ನೋಡಿ, ನಾವು ಜಾಬಲ್ಲಿ ಹೋಗ್ತೇವೆ, ಅಲ್ಲಿ ಕಂಪನಿ ಹೇಳಿದಾಗೆ ನಮ್ಮ ಬಾಸ್ ಹೇಳಿದಾಗ ನಾವು ಇರ್ಬೇಕು. ನಾವು ಕೂಡ ನಾಯಿ ಅಂತೆ ಒಂದು ಲೆಕ್ಕದಲ್ಲಿ. ಅವ್ರು ಹೇಳಿದಾಗ ನಾಳೆ ಸಂಡೇ ನೀನು ಬಾ 11 ಗಂಟೆಗೆ ನಾವು ಹೋಗ್ತೇವೆ, ಇವತ್ತು ಕೆಲಸ ನೀನು ಅರ್ಧ ಮುಕ್ಕಾಲು ಗಂಟೆ ಜಾಸ್ತಿ ಮಾಡೋಕೆ ನಾವು ನಿಲ್ತೇವೆ. ಹೆದರಿಕೆ. ಈ ಗೌರ್ಮೆಂಟ್ ಜಾಬ್ ಇರುವಾಗ ಗೌರ್ಮೆಂಟ್ ಸಡನ್ ನೋಟಿಸ್ ಬರ್ತದೆ, ಅವಾಗ ನಾವು ಹೋಗ್ತೇವೆ, ಉಪಾಯ ಇಲ್ಲ ನಮಗೆ. ಆಕ್ಚುಲಿ ಈಗ ನೋಡಿ, ನಾವು ಪ್ರಭುಪಾದ ಮತ್ತು ಕೃಷ್ಣ ನಾಯಿ ಆಗಿದೆ, ಆ ಜನರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವರು ನಾಯಿ ಆಗಿದ್ದಾರೆ. ಹಾಗೆ ನಮ್ಗೆ ಕೂಡ ದೃಢ ಸಂಕಲ್ಪ ಉಂಟು. ಎಂತ? ಎಸ್, ನಾವು ಕೃಷ್ಣನ ನಾಯಿ, ನಾವು ಕೃಷ್ಣನಿಗೋಸ್ಕರ ಈ ಲೈಫ್ ಅನ್ನು ಕೊಡ್ತೇವೆ, ನಾವು ಕೃಷ್ಣನಿಗೆ ಸೇವೆ ಮಾಡ್ತೇವೆ. ಇದು ದೃಢ ಸಂಕಲ್ಪ. ಹಾಗಾಗಿ ಸದಾ ನನ್ನ ಕೀರ್ತನೆ ಮಾಡುತ್ತಾ, ದೃಢ ಸಂಕಲ್ಪ ಪ್ರಾರ್ಥನೆ ಮಾಡುತ್ತಾ, ನನಗೆ ನಮಸ್ಕಾರ ಮಾಡುತ್ತಾ. ನೋಡಿ, ನಾವು ಯಾರ್ಯಾರಿಗೆ ನಮಸ್ಕಾರ ಮಾಡೋದಿಲ್ಲ, ನಾವು ಕೃಷ್ಣನಿಗೆ ಮಾಡೋದು, ಪ್ರಭುಪಾದ ಮತ್ತು ಕೃಷ್ಣನಿಗೆ. ಅದು ನಾವೆಂತ ಮಾಡ್ತೇವೆ, ನಮ್ಮ ಕೆಲಸದಲ್ಲಿ ನಮಗೆ ಪ್ರಮೋಷನ್ ಆಗ್ಬೇಕಿದ್ರೆ ನಾವು ಎಲ್ಲರಿಗೂ ನಮಸ್ಕಾರ ಆಗ್ತೇವೆ. ಮನೆಯಲ್ಲಿ ಕೂಡ, ಮನೆಯಲ್ಲಿ ಹೆಂಡತಿಗೆ ಗಂಡನ ಎಂತ ಆಗ್ಬೇಕಿದ್ರೆ ನಮಸ್ಕಾರ ಆಗ್ತಾರೆ, ಅದೇ ಹೆಂಡತಿ ಎಂತ ಆಗ್ಬೇಕು ಗಂಡ ನಮಸ್ಕಾರ ಆಗ್ತಾರೆ. ಮಕ್ಕಳು ಕೂಡ ತಂದೆ ತಾಯಿ ಎಂತ ಆಗ್ಬೇಕು ನಮಸ್ಕಾರ ಆಗ್ತಾರೆ. ಈ ರೀತಿ ನಾವು ಯಾರ್ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ. ಪ್ರಭುಪಾದ ಯಾಕೆ ಕೃಷ್ಣನಿಗೆ ನಮಸ್ಕಾರ ಮಾಡಬಾರ್ದು ನಾವು? ಪ್ರಭುಪಾದ ಹೇಳ್ತಾರೆ, ಒಂದು ಲೈಫ್ ನಿನ್ನ ಕೃಷ್ಣನಿಗೆ ನಮಸ್ಕಾರ ಮಾಡೋ ನೋಡು ಎಂತ ಕೊಡ್ತಾರೆ ಅಂತ. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ, ಯಾರನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೀವು ಒಂದು ಒಳ್ಳೆ ಕೆಲಸ ಮಾಡ್ತೀರಿ, ಆದ್ರೆ ಬಾಸ್ ಸ್ಯಾಟಿಸ್ಫೈ ಆಗುದಿಲ್ಲ. ಈಗ ನೀವು ಮನೆಯಲ್ಲಿ ಎಲ್ಲ ತಂದು ಕೊಡ್ತೀರಿ ಹೆಂಡತಿ ಸ್ಯಾಟಿಸ್ಫೈ ಆಗುದಿಲ್ಲ. ನೀವು ಮಕ್ಕಳಿಗೆ ಎಲ್ಲ ಮಾಡಿ ಕೊಡ್ತೀರಿ, ಮಕ್ಕಳು ಸ್ಯಾಟಿಸ್ಫೈ, ನನಗೆ ಅದು ಬೇಕು ಇದು ಬೇಕು. ಪ್ರಪಂಚದಲ್ಲಿ ಯಾರನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಎಲ್ಲರಿಗೂ ನಮಸ್ಕಾರ ಆಗ್ತೇವೆ, ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ನೋಡ್ತೇವೆ, ಆಗುದಿಲ್ಲ. ಕೃಷ್ಣನ್ ಸ್ಯಾಟಿಸ್ಫೈ ಆಗ್ತಾನಂತೆ ಪ್ರಭುಪಾದ ಹೇಳ್ತಾರೆ. ಹೇಗೆ? ಪತ್ರಂ ಪುಷ್ಪಂ, ಅದು ಬರ್ತದೆ ಶ್ಲೋಕ ಅಲ್ಲಿ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಒಂದು ಗ್ಲಾಸ್ ನೀರಿಗೆ ತುಳಸಿ ಹಾಕಿಬಿಟ್ರೆ ಕೃಷ್ಣ ಸ್ಯಾಟಿಸ್ಫೈ ಆಗ್ತಾನೆ. ಹಾಗೆ ನಾವು ಯಾರಿಗೆ ನಮಸ್ಕಾರ ಮಾಡಬೇಕು? ಕೃಷ್ಣನಿಗೆ. ಹಾಗೆ ನಮಸ್ಕಾರ ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯನ್ನು ಪೂಜಿಸುತ್ತಾರೆ. ಶ್ಲೋಕ 17. ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಮ ಯಜುರೇವ ಚ. ನಾನು ವಿಶ್ವ ತಂದೆ ತಾಯಿ ಆಧಾರ ಮತ್ತು ಪಿತಾಮಹನ ಜ್ಞಾನ ಗುರಿ, ಪವಿತ್ರಗೊಳಿಸುವವನು ಓಂಕಾರ ನಾನೇ, ಋಕ್ ಸಮ ಮತ್ತು ಯಜುರ್ವೇದ ನಾನೇ. ಶ್ಲೋಕ 18. ಗತಿರ್ಭರತ ಪ್ರಭು ಸಾಕ್ಷಿ ನಿವಾಸ ಶರಣಂ ಭೂತ್ ಪ್ರಭಾವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಾಣ, ನಾನೇ ಶಾಶ್ವತ ಬೀಜ. ತಪಾಮಿ ಅಹಂ ಅಹಂ ವರ್ಷಂ ನಿಗೃಹಾಮಿ ಉತ್ಸ್ತಿಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ಅರ್ಜುನನೇ, ನಾನು ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಯುತ್ತೇನೆ ಮತ್ತು ಕಳುಹಿಸ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡು ನನ್ನಲ್ಲಿವೆ. ಸೌಂಡ್ ಕೇಳಿಸ್ತಾ ಇಲ್ವಾ? ಒಂದು ನಿಮಿಷ. ಓ, ಹರೇ ಕೃಷ್ಣ, ಕೇಳ್ತಾ ಇಲ್ವಾ ಸೌಂಡ್? ಹರೇ ಕೃಷ್ಣ. ನಮ್ಗೆ ಕೇಳಿಸ್ತಿದೆ ಗುರುಜಿ. ಇದೆ ಗುರುಜಿ. ಕೇಳಿಸ್ತಾ ಇದೆ ಸೌಂಡ್ ಕೇಳೋದಿಲ್ಲ. ಕೇಳಿಸ್ತಾ ಇತ್ತಲ್ಲ? ಕೇಳಿಸ್ತಾ ಇದೆ ಗುರುಜಿ. ಕೇಳಿಸ್ತಾ ಇದೆ ಗುರುಜಿ. ಓಕೆ ಓಕೆ, ಎಸ್, ಓಕೆ, ಸಾರಿ. ನೋಡಿ, ಒಂದು ಫ್ಲೋ ಅಲ್ಲಿ ಇರುವಾಗ ಸಡನ್ ಹೀಗೆ ಆದ್ರೆ ಡಿಸ್ಟರ್ಬ್ ಆಗ್ತದೆ. ಓಕೆ, ಹಾಗಾಗಿ ಅರ್ಜುನ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಇಡ್ತೇನೆ ಮತ್ತು ಕಳುಹಿಸ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಜಡ ಸೇರೋರು ನಾನು, ನನ್ನಲ್ಲಿ. ಎಸ್, ಕೃಷ್ಣ ಚೈತನ್ಯ. ಎಸ್. ಶ್ಲೋಕ 20. ತ್ರೈವಿದ್ಯ ಮಾಂ ಸೋಮಪಾಹ ಪೂತ ಪಾಪ ಯಜ್ಞೇಶ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಂ ಅಸಾಢ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ವೇದವನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗವನ್ನು ಅರಸೋರು ಪರೋಕ್ಷವಾಗಿ ನನ್ನನ್ನು ಪೂಜಿಸ್ತಾರೆ. ಪಾಪ ಪ್ರತಿಕ್ರಿಯೆಯಿಂದ ಬಿಡುಗಡೆಯಾಗಿ ಪರಿಶುದ್ಧವಾಗಿ ಅವರು ಪುಣ್ಯ ಸ್ವರ್ಗ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖಗಳು ಸವಿತಾರೆ. ಈಗ ನಾನು ಹಾಗೆ ಹೇಳಿದೆ, ಉಪಧರ್ಮ, ಈ ರಾಷ್ಟ್ರ ಸೇವೆ, ಸಮಾಜ ಸೇವೆ, ಮಾನವೀಯತೆ, ಇದೆಲ್ಲ ಸೇವೆ. ಇದಕ್ಕೆ ಅಂತ ಪುಣ್ಯ ಗಳಿಸ್ತೇವೆ. ಪುಣ್ಯ ಗಳಿಸಿ ಇಲ್ಲಿ ಹೋಗ್ಬೋದು, ಸ್ವರ್ಗ ಲೋಕ ಹೋಗ್ಬೋದು. ಅದಾದ ಪರ್ಮನೆಂಟ್ ಪ್ಲೇಸಾ?
ಅಲ್ಲ ನೋಡಿ, ನೆಕ್ಸ್ಟ್ ಹೇಳ್ತಾರೆ ಸ್ವರ್ಗ, ಅದಕ್ಕೆ ಉತ್ತರ. ಎಸ್, ಶ್ಲೋಕ 21. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಏವಂ ತೈ ಧರ್ಮಂ ಅನುಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಹೀಗೆ ಅವರು ಸ್ವರ್ಗಲೋಕದಲ್ಲಿ ಅಪಾರ ಇಂದ್ರಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲವನ್ನು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುತ್ತಾರೆ. ಹೇಗೆಂದ್ರೆ, ಈಗ ನೀವು ನಿಮ್ಮ ಮಗ ಅಮೆರಿಕದಲ್ಲಿ ಇದ್ದಾರೆ, ನಿಮ್ದು 6 ತಿಂಗಳು ವೀಸಾ, ನೀವು ಹೋಗ್ತೀರಿ. 6 ತಿಂಗಳಾದ್ಮೇಲೆ ನೀವು ವಾಪಸ್ ಬರ್ಬೇಕು ಇಲ್ಲಿಗೆ, ವೀಸಾ ಇರುವುದು 6 ತಿಂಗಳು. ಹಾಗಾಗಿ ಇಲ್ಲಿ ಕೂಡ ನೋಡಿ, ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಹಿಂದೆ ಸುಖವನ್ನಷ್ಟೇ ಅರಸುವರು, ಮತ್ತೆ ಮತ್ತೆ ಒಟ್ಟಿ ಸಾಯುವುದಷ್ಟೇ ಸಾಧಿಸುತ್ತಾರೆ. ಹಾಗೆ ಒಳ್ಳೆ ಪ್ರಪೋಸಲ್ ಅಲ್ಲ ಸ್ವರ್ಗಲೋಕ. ಶ್ಲೋಕ 22. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮವಾಹಾಮ್ಯಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸನ್ನು ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವರು, ಯಾರು ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಇಲ್ಲಿ ನೋಡಿ, ಯೋಗಕ್ಷೇಮ. ಈಗ ನೀವು LIC ಯಲ್ಲಿ ನೋಡ್ತೀರಿ ಯೋಗಕ್ಷೇಮ. ಈಗ ಉಂಟು ಪ್ರಭು ಹೇಳ್ತಾರೆ, ಕೃಷ್ಣನಿಂದ ತೆಗೆದದ್ದು ಇವರು, ಈ ಭಗವದ್ಗೀತೆಯನ್ನು ತೆಗೆದದ್ದು LIC ಅವರು. ಆಕ್ಚುಲಿ LIC ಅವರು ಯೋಗಕ್ಷೇಮ ಮಾಡುವುದಂದ್ರೆ ಅವರೆಂತ ನಾಮಿನಿ ಕೊಡ್ತಾರೆ. ಈಗ ನೀವೊಂದು ಪಾಲಿಸಿ ಮಾಡಿದ್ರೆ ಸತ್ತಾಗ ನಾಮಿನಿಗೆ ಸಿಗ್ತದೆ, ಅದು ಯೋಗಕ್ಷೇಮ ಅಲ್ಲ. ಯೋಗಕ್ಷೇಮ ಅಂದ್ರೆ ನೆಕ್ಸ್ಟ್ ನಮ್ಗೆ ಜನ್ಮ ಮೃತ್ಯು ಜರವ್ಯಾಧಿ ಸೈಕಲ್ ಇಂದ ಬಿಡುಗಡೆ ಸಿಗ್ಬೇಕು. ಅದು ಮಾಡ್ತಾರ? ಇಲ್ಲ. ಅದು ಕೃಷ್ಣ ಅಂತ ಹೇಳ್ತಾನೆ, ಅನ್ಯ ಚಿಂತದಲ್ಲಿ ಒಂದೇ ಮನಸ್ಸು ನಾನು ಪೂಜಿಸುತ್ತಾ ನನ್ನ ದಿವ್ಯರೂಪವನ್ನು ಧ್ಯಾನಿಸುವನು, ಯಾರು ಅವರಿಗೆ ನಾನು ಇಲ್ಲದನ್ನು ಕೊಡ್ತೇನೆ ಮತ್ತು ಇರುವುದನ್ನು ಕಾಪಾಡ್ತಾನೆ. ಹಾಗಾಗಿ ಇದು ಇರುವುದನ್ನು ಕಾಪಾಡಲಿಕ್ಕೆ ಯಾರಿಗೂ ಆಗುದಿಲ್ಲ, ಇಲ್ಲದನ್ನು ಕೊಡ್ಲಿಕ್ಕೆ ಕೂಡ ಆಗುದಿಲ್ಲ, ಭಗವಂತನಿಗೆ ಮಾತ್ರ ಆಗುವಂಥದ್ದು. ಹಾಗೆ ಇದು ನಿಜವಾದ ಯೋಗಕ್ಷೇಮ ಪ್ರಭು ಹೇಳ್ತಾರೆ. ಎಸ್, ಶ್ಲೋಕ 23. ಏ ಅಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತ ತೇ ಅಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿ ಪೂರ್ವಕಂ. ಕುಂತಿ ಮಗನ ಅರ್ಜುನ ಇತರ ದೇವರ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವರು, ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ದೇವತೆಗಳನ್ನು ಪೂಜಿಸುವವರು ಡೈರೆಕ್ಟ್, ಯಾಕೆಂದ್ರೆ ಒಳಗೆ ಕ್ಷೀರೋದಕ ವಿಷ್ಣು ಇದ್ದಾನೆ, ಅವನೇ ಸ್ಯಾಂಕ್ಷನ್ ಮಾಡುವಂಥದ್ದು. ಇಂಡೈರೆಕ್ಟ್ ಆಗಿ ಅವನಿಗೆ ಪೂಜೆ ಆಗುವಂಥದ್ದು, ಅದೇ ತಪ್ಪು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಶ್ಲೋಕ 25. ಯಾಂತಿ ದೇವಾ ವೃತಾ ದೇವಾನ್ ಪಿತೃಯಾಂತೀನ್ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿನ ಅಭಿಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ. ಈಗ ದೇವತೆಗಳನ್ನು ಪೂಜೆ ಮಾಡಿದ್ರೆ ದೇವತೆಲೋಕ ಹೋಗ್ತೀವಿ. ಪಿತೃಗಳನ್ನು ಪೂಜಿಸುವವರು ಪಿತೃಲೋಕ ಬಳಿಗೆ ಹೋಗ್ತಾರೆ, ಪಿತೃಲೋಕಕ್ಕೆ ಹೋಗ್ತಾರೆ. ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ಭೂತಲೋಕಕ್ಕೆ ಹೋಗ್ತಾರೆ. ಆದ್ರೆ ನನ್ನನ್ನು ಪೂಜಿಸುವವರು ನನ್ನನ್ನು ಇರುತ್ತಾರೆ, ಯಾರು? ಭಕ್ತರು. ಆದ್ರೆ ಕೃಷ್ಣ ಧಾಮಕ್ಕೆ ಹೋದ್ರೆ ನಮಗೆ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಓಲ್ಡ್ ಏಜ್ ಇಲ್ಲ, ರೋಗ ಇಲ್ಲ. ಹಾಗಾಗಿ ನಾವು ಡಿಸೈಡ್ ಮಾಡ್ಬೇಕು ನಮ್ಗೆ ಎಲ್ಲಿ ಹೋಗ್ಬೇಕಂತ. ಯಾವುದನ್ನು ಪೂಜೆ ಮಾಡ್ತೇವೆ ಅದು ನಮಗೆ ಆ ಲೋಕಕ್ಕೆ ಹೋಗ್ತೇವೆ, ಆದ್ರೆ ನಮಗೆ ಜನ್ಮ ಮೃತ್ಯು ಜರವ್ಯಾಧಿ ಉಂಟು. ಆದ್ರೆ ಕೃಷ್ಣ ಧಾಮಕ್ಕೆ ಹೋದ್ರೆ ಇಲ್ಲ. ಎಸ್, ಶ್ಲೋಕ 26. ಪತ್ರಂ ವಿಶ್ವಂ ಫಲಂತೋ ಯಂ ಯೋ ಮೇ ಭಕ್ತ ಪ್ರಯಚ್ಛತಿ ತದಾ ಭಕ್ತಿ ಉಪಾರತಂ ಅಶ್ನಾಮಿ ಪ್ರಯತಾತ್ಮನ. ಯಾರಾದ್ರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ ಅಂದ್ರೆ ತುಳಸಿ, ಒಂದು ಹೂ ಫ್ಲವರ್, ಒಂದು ಹಣ್ಣು ಫ್ರೂಟ್ಸ್, ಅದು ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸ್ತೇನೆ. ಕೃಷ್ಣ ಹೆಸರು ಭಾವಗ್ರಹಿ ಜನಾರ್ದನ. ನೀವು ಭಾವದಿಂದ ಕೊಟ್ಟರೆ ಅವನಿಗೆ ಬೇಕು, ನಿಮ್ಮ ಅಂತಸ್ತು ಬೇಡ ಅವನಿಗೆ. ಯಾಕಂದ್ರೆ ಕೃಷ್ಣನಿಗೆ ಬೇಕಾದಷ್ಟು ಉಂಟು, ಆದ್ರೆ ಭಾವದಲ್ಲಿ ಕೊಡಿ. ಒಂದು ಗ್ಲಾಸಲ್ಲಿ ಒಂದು ತುಳಸಿ ಹಾಕಿ ಕೊಡಿ, ಸ್ವೀಕರಿಸ್ತಾರೆ ಅವನು. ಶ್ಲೋಕ 27. ಯತ್ ಕರೋಷಿ ಯದ್ ದರ್ಶನಸಿ ಯಜ್ಜೋಷಿ ದದಶಿ ಯತ್ ತಪಶಿ ಕೌಂತೆಯ ತತ್ಕುರುಷಮದರ್ಪಣಂ. ಕುಂತಿಯ ಮಗನ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಮುಂಜಿಸು, ಏನನ್ನೇ ಅರ್ಪಿಸು, ಅದು ಕೊಟ್ಟು ಬಿಡು. ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ನೀವೆಂಥದೇ ಮಾಡಿ ಸೆಂಟರ್ ಕೃಷ್ಣನ ಹೇಳಿ, ಕೃಷ್ಣನಿಗೆ ನಾವು ಕಾಣಿಕೆಯಾಗಿ ಅರ್ಪಿಸಬೇಕಾದ್ರೆ. ಇದು ಈಶಾವಾಸ್ಯ ಪ್ರಿನ್ಸಿಪಲ್. ಈಶಾವಾಸ್ಯ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ದಕ್ಕೇನ ಭುಜಿತ ಮಾಗಡ ಸ್ವಿಧನ, ಅಂದ್ರೆ ಗಾಡ್ ಸೆಂಟರ್ಡ್. ಶ್ಲೋಕ 29. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋ ಅಸ್ತಿ ನಾ ಪ್ರಿಯ ಏ ಭಜಂತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯ ಅಸೂಯೆ ಇಲ್ಲ,
ನಾನು ಯಾರ ಪರವಾಗಿ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲೂ ಸಮಾನವಾಗಿ ಇರುತ್ತೇನೆ. ಆದರೆ ಯಾವಾತ ನನ್ನ ಭಕ್ತಿಯನ್ನು ಮಾಡುವನು ಆತ ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಈಗ ಹೇಗಂದ್ರೆ, ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಈಗ ಹೆಚ್ಚಿನವರು ಹೇಳುವಂಥದ್ದು, ಕೃಷ್ಣ ನಿಮ್ಗೆ ಮಾತ್ರ ಎಲ್ಲ ಒಳ್ಳೇದು ಮಾಡ್ತಾರೆ, ನಮ್ಗೆ ಏನು ಮಾಡುವುದಿಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಹೇಳ್ತಾ ಇದ್ದಂದ್ರೆ, ಪ್ರಭುಪಾದಿಗೆ ಒಂದು ಅಮೆರಿಕದಲ್ಲಿ ಒಂದು ಜಾಗ ನೋಡಿ ತುಂಬಾ ಇಚ್ಛೆ ಆಯ್ತು. ಅಂದ್ರೆ ಬೀಚ್ ಸೈಡ್ ಅಲ್ಲಿ ಎಲ್ಲ ಲೋನ್ ಎಲ್ಲ ಇದ್ದು ತುಂಬಾ ಒಂದು ಒಳ್ಳೆ ಪ್ಲೇಸ್, ಅಟ್ರಾಕ್ಟಿವ್ ಪ್ಲೇಸ್. ಹಾಗೆ ಪ್ರಭುಪಾದಿಗೆ ಇಚ್ಛೆ ಆಗ್ತದೆ ಅದು ಬೇಕಂತ. ಪ್ರಭುಪಾದಿಗೆ ಇಚ್ಛೆ ಆಗ್ತದೆ. ಮತ್ತೆ ಆ ಫೋರ್ಡಿದು ಮಗ ಮತ್ತೆ ಇನ್ನೊಬ್ಬ ಒಬ್ಬರು ರಿಚ್, ಅವ್ರು ಆಕ್ಚುಲಿ ತಂದೆ ತಾಯಿ ಇಬ್ಬರಿಗೆ ಮಾತಿಲ್ಲ ಅವರಿಗೆ. ಆದ್ರೆ ಮಕ್ಕಳಿಬ್ಬರು ಕೂಡ ಪ್ರಭುಪಾದ ಶಿಷ್ಯರು. ಹಾಗಾಗಿ ಅರ್ಧ ಹಣ ಹಾಕಿ ಇಬ್ಬರು ಪರ್ಚೇಸ್ ಮಾಡ್ತಾರೆ, ಪ್ರಭುಪಾದ ಗಿಫ್ಟ್ ಕೊಡ್ತಾರೆ. ಮತ್ತೆ ಪ್ರಭುಪಾದಲ್ಲಿ ಭಕ್ತರೊಟ್ಟಿಗೆ ಇರ್ತಾರೆ, ಈ ಗಾರ್ಡನ್ ಅಲ್ಲಿ ಇರ್ತಾರೆ. ಆಗ ಒಬ್ಬ ಬರ್ತಾನೆ, ಬಂದು ಹೇಳ್ತಾನೆ, ನೀವು ಈ ಕೃಷ್ಣ ಪ್ರಜ್ಞೆಯವರು, ನೀವೆಂತ ಕೆಲಸ ಮಾಡುವುದಿಲ್ಲ, ನೀವು ಸುಮ್ಮನೆ ಚಂದ ಚಂದ ಜಾಗದಲ್ಲಿ ನೀವು ಕೂತ್ಕೊಳ್ತೀರಿ, ನೀವೆಂತ ಮಾಡೋದಿಲ್ಲ. ಅದಕ್ಕೆ ಪ್ರಭುಪಾದ ಹೇಳಿದ್ರು, ಓಕೆ ನಾವೆಂತ ಮಾಡೋದಿಲ್ಲ, ನೀನು ಕೂಡ ಬಾ. ನಾನು ಬರುದಿಲ್ಲ, ಸೀದಾ ಹೋದ. ಅಂದ್ರೆ ನಾವು ಜಪ ಮಾಡುದು ಓದುದು ಇದು ಕೆಲಸ ಅಲ್ಲ ಅಂತ ಪ್ರಭುಪಾದ. ಇದು ಕೂಡ ಕೆಲಸವೇ, ಕೃಷ್ಣ ಪ್ರಜ್ಞೆ ಕೆಲಸ. ಈ ಕ್ಲಾಸ್ ಮಾಡೋದು ಕೆಲಸ ಅಲ್ಲ ಅಂತ ಅವ್ರ ಪ್ರಕಾರ. ಅಂದ್ರೆ ಕಷ್ಟಪಟ್ಟು ಬೆವರಿಸು ಇದು ಮಾಡಿ ನಾವು ದುಡಿಯುವುದು ಅದು ಮಾತ್ರ ಅಂತ. ಹಣ ಬರ್ಬೇಕಂತ, ಹಣ ಬಂದ್ರೆ ಮಾತ್ರ. ಮನಿ 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 ಸ್ವೀಟ್ ಅಂದ್ರೆ ಹನಿ. ಹಣ ಸಾಯುವಾಗ ಕೊಂಡೋಗ್ಲಿಕ್ಕೆ ಆಗ್ತದ? ಇಲ್ಲ. ನಮ್ಗೆ ಭಗವಂತ ಕೊಡ್ತಾನೆ, ಎಷ್ಟು ಬೇಕು ಅಷ್ಟು ಕೊಡ್ತಾನೆ, ಸ್ಯಾಟಿಸ್ಫೈಡ್. ಹಾಗಾಗಿ ಪ್ರಭುಪಾದ ಹೇಳಿದ್ರು, ಎಸ್ ನೀನು ಕೂಡ ಬಾ. ನೀನು ಹೇಳ್ತೀಯಲ್ಲ ನಾವು ಯಾವಾಗಲೂ ಭಜನೆ ಮಾಡೋದು, ಡ್ಯಾನ್ಸ್ ಮಾಡೋದು, ತಿನ್ನೋದು, ನೀನು ಕೂಡ ಬಾ ಇಲ್ಲಿ. ಇಲ್ಲ, ಸೀದಾ ಹೋದ. ಹಾಗಾಗಿ ಇದೊಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಹೀಗೆ ನೋಡಿ, ತಂದೆಗೆ 10 ಮಕ್ಕಳಿದ್ದಾರೆ. 10 ಮಕ್ಕಳಲ್ಲಿ 9 ಮಕ್ಕಳು ಬೇಡದೆ ಮಾಡಿದ್ದು. ತಂದೆಗೆ 80 ವರ್ಷ ಆಗಿದೆ, 80 ವರ್ಷ ಆಗಿ ಬೆಡ್ ಅಲ್ಲಿ ಇದ್ದಾರೆ, ಸಾಯೋ ಸ್ಟೇಜ್ ಅಲ್ಲಿ ಇದ್ದಾರೆ. ಒಬ್ಬ ಮಗ ಪೂರ್ತಿ ಅವರ ಲೈಫ್ ಪೂರ್ತಿ ಕೇಳಿದ್ದಾರೆ. ನಾವು ಹೇಳಿದಾಗೆ ಈ 9 ಮಕ್ಕಳು ಡ್ರಗ್ಸ್ ತಗೊಳ್ಳುವಂಥದ್ದು, ಕುಡಿಯುವಂಥದ್ದು ಎಲ್ಲ ಬೇಡದೆ ಮಾಡಿದ್ರು. ತಂದೆ ಹೇಳಿದ್ದು ಒಮ್ಮೆ ಕೂಡ ಕೇಳಿಲ್ಲ. ಲಾಸ್ಟ್ಗೆ ಸಾಯುವಾಗ ತಂದೆಗೆ ತುಂಬಾ ಆಸ್ತಿ ಹಣ ಎಲ್ಲ ಉಂಟು. ತಂದೆ ಎಂತ ಮಾಡ್ತಾರೆ, ಇವನ ಹೆಸರಿಗೆ ಬರೀತಾರೆ. ಯಾರು ಕೇಳ್ತಾನೆ ಆ ಮಗನೇ. ಇದು ಸರಿಯಾ ತಪ್ಪು? ಒಂದು ನಿಮಿಷ. ಇದು ಸರಿಯಾ ತಪ್ಪ? ತಂದೆ ಮಾಡಿದ ಸರಿಯಾ ತಪ್ಪ? ಸರಿ ಮಾಡಿದ್ದಾರೆ. ಸರಿ ಮಾಡಿದಾರ? ಅಲ್ಲ, 9 ಮಕ್ಕಳಿಗೆ ಕೊಡ್ಲಿಲ್ಲ, ಅದು ತಪ್ಪಲ್ಲ? ತಪ್ಪಂದ್ರೆ ಅವ್ರು ಯಾವ್ದು ಇದೇ ಮಾಡಿಲ್ವಲ್ಲ, ಅವರು ಕರ್ಮ ಅವ್ರ ಕ್ರಿಯೆನೇ ಮಾಡ್ಲಿಲ್ವಲ್ಲ. ಅದೇ ರೀತಿ ಇಲ್ಲಿ ಕೂಡ ಭಗವಂತ ಅದನ್ನೇ ಹೇಳುವಂತದ್ದು. ಆಕ್ಚುಲಿ ಭಗವಂತನಿಗೆ ಅಸೂಯೆ ಇಲ್ಲ ಯಾರ ಮೇಲೆ ಕೂಡ. ಯಾಕಂದ್ರೆ ಎಲ್ಲ ಸರ್ವ ಯೋನಿಷ್ಕೊಂಡೆ, ಎಲ್ಲರೂ ಕೃಷ್ಣ ಮಕ್ಕಳೇ. ನಾನು ಯಾರ ಪರವಾಗಿ ಪಕ್ಷ ಮಾಡೋದಿಲ್ಲ, ಪಾರ್ಶಾಲಿಟಿ ಮಾಡೋದಿಲ್ಲ. ಕೃಷ್ಣ ನಾನು ಎಲ್ಲರ ವಿಷಯ ಸಮಾನವಾಗಿ ಇರ್ತೇನೆ. ಆದರೆ ಯಾರು ಭಕ್ತಿ ಸೇವೆ ಮಾಡ್ತಾನೆ ಅವನಿಗೆ ಸ್ಪೆಷಲ್ ಕನ್ಸಿಡರ್ ಕೊಡ್ತಾನೆ ಕೃಷ್ಣ. ಹಾಗೆ ನಾವು ಭಕ್ತಿ ಸೇವೆ ಮಾಡ್ಬೇಕು. ಶ್ಲೋಕ 30. ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನ್ಯನೇ ಭಾಗ್ ಸಾಧುರೇವ ಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಈ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯ ಮಾಡುತ್ತಿದ್ದರು ಆತನು ಭಕ್ತಿ ಸೇವೆ ತೊಡಗಿದರೆ ಆತನು ಸಾಧು ಎಂದು ಭಾವಿಸಬೇಕು. ಏಕೆಂದ್ರೆ ಆತನು ತನ್ನ ನಿರ್ಧಾರ ಸರಿಯಾಗಿ ನಡೆಸಿದ. ನೋಡಿ, ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಅವ ಎಂಥದ್ದೇ ಮಾಡಿದ್ರು, ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಅವನು ಸಾಧು ಅಂತ ಭಾವಿಸಬೇಕು. ಯಾಕೆ? ಆತನು ನಿರ್ಧಾರ ಸರಿ ಉಂಟು ಅವನು. ಇದು ಇಂಥ ನಿರ್ಧಾರ ಬರುವುದಿಲ್ಲ ಸುಲಭದಲ್ಲಿ. ಇಲ್ಲಿ ನೋಡಿ, ಇದು ಚೈತನ್ಯ ಮಹಾಪ್ರಭು, ಇದು ನಿತ್ಯಾನಂದ ಪ್ರಭು. ಚೈತನ್ಯ ಹೇಳುವಂತ ನಿತ್ಯಾನಂದ ಪ್ರಭುಗೆ ನೀನು ಪ್ರಚಾರ ಮಾಡುವಂತ. ಹಾಗಾಗಿ ಬೆಂಗಾಲದಲ್ಲಿ ಪ್ರಚಾರ ಮಾಡಲಿಕ್ಕೆ ಇಲ್ಲಿ ಜಗಾಯ ಮತ್ತೆ ಮಗ ಇಬ್ಬರು ಇರ್ತಾರೆ. ಆಕ್ಚುಲಿ ಅವರು ಬ್ರಾಹ್ಮಣರು, ಹುಟ್ಟು ಬ್ರಾಹ್ಮಣರು. ಜಗದಾನಂದ ಪಂಡಿತ್ ಮತ್ತೆ ಮಾಧವಾನಂದ ಪಂಡಿತ್. ಆದ್ರೆ ಈ ಕೆಟ್ಟ ಸಂಘ ಮಾಡಿ ಎಲ್ಲ ಕುಡಿಯುವುದೆಲ್ಲ ಅವರಿಗೆ ಅಭ್ಯಾಸ ಇತ್ತು. ಹಾಗೆ ನಿತ್ಯಾನಂದ ಪ್ರಭು ಎಂತ ಮಾಡ್ತಾರೆ, ಇವರನ್ನು ಅಪ್ರೋಚ್ ಆಗ್ತಾರೆ. ಅದು ಜಗ ಎಂತ ಮಾಡ್ತಾನೆ, ಮಣ್ಣಿನ ಮಡಿಕೆಯಿಂದ ಹೊಡಿತಾನೆ, ತಲೆಗೆ ರಕ್ತ ಬರ್ತದೆ. ಚೈತನ್ಯ ಇಮಿಡಿಯೇಟ್ ಅಲ್ಲಿ ಬರ್ತಾರೆ, ಬಂದು ಸೂರ್ಯನ ತೆಗಿತಾರೆ. ಸೂರ್ಯನ ತೆಗೆಯುವಾಗ ನಿತ್ಯಾನಂದ ಕಾಲಿಗೆ ಅಡ್ಡ ಬೀಳ್ತಾರೆ. ಚೈತನ್ಯ ಮಹಾಪ್ರಭು, ಈ ಯುಗದಲ್ಲಿ ನೀವು ಸೂರ್ಯನ ತೆಗಿಲಿಕ್ಕಿಲ್ಲ, ನೀವು ಭಕ್ತರ ರೂಪದಲ್ಲಿ ಬಂದಿದ್ದೀರಿ. ಮತ್ತೆ ಹೇಳ್ತಾರೆ, ಆಲ್ರೆಡಿ ಅವರು ಸತ್ತಿದ್ದಾರೆ, ಕಲಿಯುಗದಲ್ಲಿ ಎಲ್ಲರೂ ಸತ್ತಿದ್ದಾರಂತೆ. ನಿತ್ಯಾನಂದ ಪ್ರಭು ಹೇಳುವಂತೆ. ಯಾಕೆ? ಯಾರಿಗೂ ಕೃಷ್ಣ ಪ್ರಜ್ಞೆ ಇಲ್ಲ. ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ಆಸ್ ಇಟ್ ಇಸ್ ಲೈಕ್ ಎ ಡೆಡ್ ಬಾಡಿ. ಹಾಗೆ ಆಲ್ರೆಡಿ ಅವರು ಸತ್ತಿದ್ದಾರೆ, ಮತ್ತೆ ನೀವು ಎಂತ ಕೊಲ್ಲುವಂಥದ್ದು, ನೀವು ಕೊಲ್ಬೇಡಿ ಅಂತ ಹೇಳ್ತಾರೆ. ಲಾಸ್ಟ್ಗೆ ಚೈತನ್ಯ ಹೇಳ್ತಾರೆ, ಓಕೆ, ಒಂದು ಕಂಡೀಷನ್, ಅವ್ರು ಇನ್ನೂ ಅದನ್ನು ಮಾಡಬಾರ್ದು. ಮತ್ತೆ ಇಬ್ಬರು ಕೂಡ ಅಡ್ಡ ಬೀಳ್ತಾರೆ. ಎಸ್, ನಾವು ಮಾಡೋದಿಲ್ಲ ಅಂತ. ಮತ್ತೆ ನಾವು ಎಂತ ಮಾಡ್ಬೇಕು, ನೀವು ಹೋಗಿ ಅಲ್ಲಿ ಘಾಟಲ್ಲಿ ಹೋಗಿ ಕ್ಲೀನ್ ಮಾಡಿ.
ಘಾಟ್ ಕ್ಲೀನ್ ಮಾಡಿ ಯಾರೆಲ್ಲ ಭಕ್ತರು ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ ಅಲ್ಲಿ ಅವರಿಗೂ ನಮಸ್ಕಾರ ಮಾಡಿ, ಮತ್ತೆ ಅದನ್ನು ಮಾಡ್ತಾ ಇದ್ದಾರೆ. ಎಸ್, ಶ್ಲೋಕ 31. ಮತ್ತೆ ಅವ್ರು ಎಂತ ಆಗ್ತಾರೆ ನೋಡಿ, ಪ್ರಿವಿಯಸ್ ಶ್ಲೋಕ ಕನೆಕ್ಟೆಡ್. ಅವರು ಇಮಿಡಿಯೇಟ್ ಸಾಧುಗಳನ್ನು ನಾವು ಭಾವಿಸಬೇಕು, ಮತ್ತೆ ಇಮಿಡಿಯೇಟ್ ಎಂತ ಆಗ್ತಾರೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಸಚಿವ ಶಾಂತಿ ನಿಗಜತಿ ಕೌಂತೆಯ ಪ್ರಜ್ಞಾನಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗ ಅರ್ಜುನ ಅವನು ಶೀಘ್ರವಾಗಿ ಧರ್ಮಾತ್ಮನಾಗ್ತಾನೆ. ಈಗ ಬಂದಿದ್ದಾನೆ ಕೃಷ್ಣ ಪ್ರಜ್ಞೆಗೆ, ಇಮಿಡಿಯೇಟ್ ಧರ್ಮಾತ್ಮನಾಗ್ತಾನೆ ಮತ್ತು ಶಾಶ್ವತ ಶಾಂತಿ ಪಡೆಯುತ್ತಾನೆ. ನನ್ನ ಭಕ್ತರು ಇನ್ನೂ ನಾಶವಾಗುವುದಿಲ್ಲ, ನಮೇ ಭಕ್ತ ಪ್ರಣಶ್ಯತಿ, ಧೈರ್ಯವಾಗಿ ಘೋಷಿಸು ಅಂತ ಹೇಳ್ತಾನೆ. ಎಸ್, ಈಗ ನೋಡಿ ಇದು ಪ್ರಹ್ಲಾದ್ ಮಹಾರಾಜ್, ಇದೆಲ್ಲ ದೇವತೆಗಳು ಇದ್ದಾರೆ. ಇದು ನರಸಿಂಹ. ನರಸಿಂಹ ಎಂತ ಮಾಡೋದು, ಹಿರಣ್ಯಕೃಷ್ಣನ ಕೊಂದ ಮೇಲೆ ತುಂಬಾ ಸಿಟ್ಟಲ್ಲಿ ಇರ್ತಾನೆ. ಯಾರು ದೇವತೆಗಳು ಕೂಡ ಹೋಗ್ಲಿಕ್ಕೆ ಹೆದರ್ತಾರೆ. ಲಾಸ್ಟ್ಗೆ ಬ್ರಹ್ಮ ಪ್ರಹ್ಲಾದನ ಕಳಿಸುವಂಥದ್ದು. 5 ವರ್ಷದ ಮಗು ಅಭಯ ಸ್ಟೇಜಲ್ಲಿ ಇದ್ದಾನೆ, ಭಯವೇ ಇಲ್ಲ. ಹೋದ ಕೂಡಲೇ ರಕ್ತದ ಕೈಯಿಂದ ಆಶೀರ್ವಾದ ಕೊಡ್ತಾರೆ ಪ್ರಹ್ಲಾದ್ ಮಹಾರಾಜ್ಗೆ. ಪ್ರಭುಪಾದ ಹೇಳ್ತಾರೆ ಸೇಮ್ ಆಶೀರ್ವಾದ ನಮಗೆ ಕೂಡ ಸಿಗ್ತದೆ. ನರಸಿಂಹನ ಖುಷಿ ಆಗ್ತದೆ. ನರಸಿಂಹ ಹೇಳ್ತಾನೆ, ನಿನ್ನ ಭಕ್ತಿ ನಾನು ಗೆದ್ದಿದ್ದೇನೆ, ನಿಮ್ಗೆ ಎಂತ ಬೇಕು ಕೇಳು. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಹೇಳೋದು, ನಾನು ನಿನ್ನೊಟ್ಟಿಗೆ ಬಿಸ್ನೆಸ್ ಮಾಡುದಲ್ಲ, ನಾನು ನಿನ್ನ ಸೇವಕ, ನಿನ್ನ ಸೇವೆ ಮಾಡೋದನ್ನ ಆದ್ಯ ಕರ್ತವ್ಯ. ಫಸ್ಟ್ ಆಫ್ ಆಲ್ ನಾನು ರಾಜೇಶ್ ಫ್ಯಾಮಿಲಿ ಹುಟ್ಟಿದ್ದೇನೆ, ಈ ರೀತಿ ನನ್ನ ಹತ್ರ ಕೇಳಿ ನಾನು ಇನ್ನು ಎಂತ ಹೇಳುದು ಬೀಳುವಾಗ ಮಾಡಬೇಡ. ಅದಕ್ಕೆ ನರಸಿಂಹನಿಗೆ ತುಂಬಾ ಖುಷಿ ಆಗ್ತದೆ. ಪ್ರಹ್ಲಾದ, ನೀನು ನನ್ನನ್ನು ಗೆದ್ದಿದ್ಯಾ, ನನಗೆ ತುಂಬಾ ಖುಷಿ ಆಗಿದೆ, ನೀನು ಎಂತಾದ್ರು ಕೇಳ್ಬೇಕು. ಅದಕ್ಕೆ ಪ್ರಹ್ಲಾದ್ ಮಹರ್ಷಿ ಹೇಳ್ತಾರೆ, ನೀವು ಎಷ್ಟು ಫೋರ್ಸ್ ಮಾಡೋದನ್ನು ಕೇಳ್ತೇನೆ, ನಾನು ಎಲ್ಲಿಯಾದ್ರೂ ಒಳ್ಳೇದು ಮಾಡಿದ್ರೆ ನನ್ನ ತಂದೆಯನ್ನು ಕ್ಷಮಿಸು. ನರಸಿಂಹನ ಖುಷಿ ಆಗ್ತದೆ. ನರಸಿಂಹ ಹೇಳ್ತಾರೆ, ನಿನ್ನ ಒಂದು ತಂದೆಯಿಂದ ನಿನ್ನ 21 ಜನರೇಷನ್ ನಾನು ಕ್ಷಮಿಸ್ತೇನೆ. ತಂದೆ 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 ಈ ರೀತಿ. ಅದು ಪ್ರಭು ಹೇಳ್ತಾರೆ, ನಾವು ಪೇರೆಂಟ್ಸ್ಗೆ ಗಿಫ್ಟ್ ಕೊಡೋದಿದ್ರೆ ನಾವು ಭಕ್ತರಾಗಬೇಕಂತೆ. ದಿಸ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ಯಾಕೆ, ನಮ್ದು ಎಲ್ಲ ಜನರೇಷನ್ ಕೃಷ್ಣ ಧಾಮಕ್ಕೆ ಹೋಗ್ತಾರೆ. ಹಾಗಾಗಿ ಇದು ನಾವು ಗ್ರೇಟೆಸ್ಟ್ ಗಿಫ್ಟ್ ಕೊಡುವಂಥದ್ದು ಪೇರೆಂಟ್ಸ್ಗೆ. ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಯೇ ಅಪಿ ಸೂಯ ಪಾಪಯೋನಯ ಸ್ತ್ರೀಯೋ ವೈಶ್ಯಸ್ತದಾ ಶೂದ್ರಾಸ್ತಿ ಅಪಿ ಯಾಂತಿ ಪರಾಂ ಗತಿ. ಪಾರ್ಥ ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರು, ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯುವರು. ಅಂದ್ರೆ ಇದರಲ್ಲಿ ಯಾವುದು ಕಾಸ್ಟ್ ಫೀಡ್ ಇಲ್ಲ. ಕೃಷ್ಣ ಬಂದು ಎಲ್ಲರಿಗೂ ಎಲ್ಲರಂತಾಗ್ತದೆ. ಕೃಷ್ಣ ತಗೊಂಡ್ರೆ ಅವರಿಗೆ ಕೃಷ್ಣ ಧಾಮಕ್ಕೆ ಹೋಗ್ಬೋದು. ಆ ಜಾತಿ ಈ ಜಾತಿ ಯಾವುದಿಲ್ಲ. ಶ್ಲೋಕ 34. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇವ ಯುಕ್ತವ್ಯಂ ಆತ್ಮಾನಾಂ ಮತ್ಪರಾಯಣ. ಸದಾ ನನ್ನ ಚಿಂತಿಸುವಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನಗೆ ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿ ಬರುವುದು. ಕೃಷ್ಣ 4 ವಿಷಯ: ಮನ್ಮನ, ನನ್ನನ್ನು ಚಿಂತಿಸು; ಮದ್ಭಕ್ತೋ, ನನ್ನ ಭಕ್ತನಾಗು; ಮಧ್ಯಾಜಿ, ನನಗೆ ಪೂಜೆ ಮಾಡು; ಮಾಂ ನಮಸ್ಕಾರ, ನನಗೆ ನಮಸ್ಕಾರ ಮಾಡು. ಇದು ಮಾಡಿದರೆ ಎಂತಾಗ್ತದೆ, ನಾವು ಕೃಷ್ಣನ ಲೋಕಕ್ಕೆ ಹೋಗ್ತೇವೆ. ಎಸ್, ಅಧ್ಯಾಯ ಸಾರಾಂಶ ವಿಷಯಗಳು: ಭಗವತ್ ಐಶ್ವರ್ಯ ಜ್ಞಾನ, ರಾಜವಿದ್ಯೆ ರಾಜಗುಹ್ಯಂ, ಕೃಷ್ಣನ ಸಂಯುಕ್ತ ಮಾರ್ಗಗಳು, ಸದಕೀರ್ತನ ತಮಾಂ, ವಿಶೇಷ ಭಕ್ತಿ ಮಾಧುರ್ಯ, ಮನ್ಮನ ಭವ ಮದ್ಭಕ್ತ. ಎಸ್, ಹರೇ ಕೃಷ್ಣ. ಯಾರ್ದ ಪ್ರಶ್ನೆದಲ್ಲಿ ಕೇಳಬಹುದು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಹೇಳಿ ಜಾನಕಿ ಅವರು. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಎಲ್ಲಾ ದೇವತೆಗಳಲ್ಲೂ ಪೂಜೆ ಮಾಡುವವರು ನನ್ನನ್ನು ಪೂಜಿಸ್ತಾರೆ ಅಂತ ಹೇಳಿದ್ದಾರೆ, ಆದ್ರೆ ತಪ್ಪು ರೀತಿಯಲ್ಲಿ ಮಾಡುತ್ತಾರೆ ಅಂತ ಹೇಳಿದ, ಅದು ಅರ್ಥ ಆಗ್ಲಿಲ್ಲ ಪ್ರಭುಜಿ. ತಪ್ಪು ರೀತಿಯಲ್ಲಿ ಅಂದ್ರೆ ನೋಡಿ, ದೇವತೆಗಳಿಗೆ ಎಂತ ಸಮಸ್ಯೆ ಆದ್ರೆ ಅವ್ರು ಹೋಗುದಿಲ್ಲಿಗೆ ಕ್ಷೀರೋದ ಕಷಾಯ ವಿಷ್ಣು ಹತ್ರ. ಕ್ಷೀರೋದ ಕಷಾಯ ವಿಷ್ಣು ನಮ್ಮ ಹೃದಯದಲ್ಲಿ ಇರುವಂತ ಪರಮಾತ್ಮ ಅವನೇ. ಹಾಗಾಗಿ ದೇವತೆಗಳಿಗೆ ನಾವು ಪೂಜೆ ಮಾಡುವ ಶ್ರದ್ಧೆ ಕೊಡುದು ಯಾರು? ಅವನೇ. ತಿಳಿದ? ಆದ್ರೆ ನಮ್ಗೆ ಗೊತ್ತಿಲ್ಲ ಕ್ಷೀರೋದ ಕಷಾಯ ವಿಷ್ಣು ಯಾರಂತ ಗೊತ್ತಿಲ್ಲ, ಪರಮಾತ್ಮ ಯಾರಂತ ಗೊತ್ತಿಲ್ಲ. ತಿಳಿದ? ತಿಳಿತು ಪ್ರಭುಜಿ. ಎಸ್, ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ? ನಾಗರಾಜ್ಯಂ. ಎಸ್, ಹೇಳಿ ಸರ್.
ಎಸ್ ನಾಗರಾಜ್ ಎಂ ಅವರೇ. ಪ್ರಭುಜಿ, ಈಗ ಕೃಷ್ಣನಿಗೆ ರೂಪ ಇದೆ ಅಂತ ಹೇಳಿದ್ರಿ ನೀವು. ಈಗ ನಾವು ಫೋಟೋದಲ್ಲಿ ನೋಡ್ತೀವಲ್ಲ, ಅದೇ ತರ ರೂಪ ಇರುತ್ತಾ ಏನು ಅದು ಬೇರೆ ತರ ನಾವು ಕಲ್ಪನೆ ಇದೆಯಾ ಅಂತಂದು ನಮ್ಗೆ ಕಲ್ಪನೆ ಯಾರಪ್ಪ? ಕಲ್ಪನೆ ಅಂತ ಕಲ್ಪನೆ ಅಲ್ಲ. ಈಗ ನಮ್ಗೆ ರೂಪ ಇಲ್ವಾ? ನಮ್ಗೆ ರೂಪ ಇಲ್ವಾ? ಇದೆ ಇದೆ ಗುರು, ಇದೆ ಇದೆ ಪ್ರಭುಜಿ. ನಮ್ಗೆ ರೂಪ ಉಂಟು, ನಮ್ಮ ತಂದೆಗೆ ರೂಪ ಉಂಟು, ನಮ್ಮ ತಂದೆ ರೂಪ ಉಂಟು. ಅದು ಕಲ್ಪನೆ ಅಲ್ಲ ಅಲ್ಲ? ಅದೇ ಪ್ರಭುಜಿ, ಈಗ ನಾವು ಭಗವದ್ಗೀತೆ ಭಗವಂತ ಈಗ ಡಿಟಿಸ್ ಮೂಲಕ ಬಂದಿದ್ದಾನೆ. ಈಗ ನಾವು ಡಿಟಿಸ್ ನೋಡ್ಬೇಕು ದೇವರನ್ನು. ಈಗ ನಾವು ವಿಗ್ರಹ ಉಂಟಲ್ಲ ಅದನ್ನು ನೋಡ್ಬೇಕು. ಯಾಕಂದ್ರೆ ನಮಗೆ ನಿಜವಾದ ದೇವರನ್ನು ನೋಡ್ಲಿಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಹಾಗಾಗಿ ಡಿಟಿಸ್ ಮೂಲಕ ದೇವಸ್ಥಾನದಲ್ಲಿ ಇದ್ದಾನೆ, ಅದನ್ನು ನೋಡಿ ನಾವು. ಅದು ಕೃಷ್ಣನ ವಿಗ್ರಹ ಸೇಮ್. ಸರಿ ಗುರು. ಎಸ್, ಸರಿ ಕೃಷ್ಣ. ಎಸ್, ಶಿವನಿಗೂ ಕೃಷ್ಣನಿಗೂ ಸಂಬಂಧ ತಿಳಿಸಿ. ನೋಡಿ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ರಾವಣ ಶಿವನ ಭಕ್ತ, ಕಂಸ ದೇವಿಯ ಭಕ್ತ, ಹಿರಣ್ಯಕಶಿಪು ಬ್ರಹ್ಮನ ಭಕ್ತ. ಎಲ್ಲ ದೇವತೆಗಳು, ಟಾಪ್ ಮೋಸ್ಟ್ ದೇವತೆಗಳು. ರಾಮ ಲಂಕೆಯಲ್ಲಿ ಅವನಿಗೆ ಅಟ್ಯಾಕ್ ಮಾಡುವಾಗ ಅವ ಕೂಗ್ತಾನೆ, ಶಿವ 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 ಬಾ ಅಂತ ಕೂಗ್ತಾನೆ. ಅದಕ್ಕೆ ಪಾರ್ವತಿ ಹೇಳೋದು, ನೋಡಿ ನನ್ನ ಕರಿತಾ ಇದ್ದಾನೆ, ಹೋಗು ಹೋಗು. ನನ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ರಾಮ ನನ್ನ ಬಾಸ್. ಅಲ್ಲಿ ಮತ್ತೆ ಕೊಲ್ತಾನೆ. ಹಾಗಾಗಿ ಶಿವ ಕೂಡ ಕೃಷ್ಣನ ಅಂಡರ್ ಇರುವಂತದ್ದು. ಕೃಷ್ಣ ಹೇಗೆಂದ್ರೆ ಪ್ರಭುದೇವ ಎಲ್ಲ ದೇವತೆಗಳು ಚೀಫ್ ಮಿನಿಸ್ಟರ್ ಅಂತೆ ಪ್ರಭುದೇವ. ಕೃಷ್ಣ ಪ್ರೈಮ್ ಮಿನಿಸ್ಟರ್. ವ್ಯತ್ಯಾಸ ಉಂಟಲ್ಲ ಚೀಫ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ಗೆ, ತುಂಬಾ ವ್ಯತ್ಯಾಸ ಉಂಟು. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಕೃಷ್ಣ, ದೇವೋತ್ತಮ ಪರಮಪುರುಷ. ಉಳಿದದೆಲ್ಲರೂ ಕೃಷ್ಣನ ಅಂಡರ್ ಇರುವಂತದ್ದು. ಎಸ್, ಬೇರೆ ಯಾರ ಪ್ರಶ್ನೆ? ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಯಾತ್ರೆ ಉಂಟು, ವೃಂದಾವನ ಯಾತ್ರೆ ನೆಕ್ಸ್ಟ್ ಮಂತ್ ಅಲ್ಲಿ. ಇಂಟ್ರೆಸ್ಟೆಡ್ ಇದ್ದವರು ನಿಮ್ಮ ಗ್ರೂಪ್ ಅಲ್ಲಿ ಕಳಿಸ್ತೇವೆ. ಎಸ್, ನನ್ನ ನಂಬರ್ ನೋಡಿ, ನಂಬರ್ಗೆ ನೀವು ಹೇಳ್ಬೋದು. ಇಲ್ಲಿ ಬರೀತೇನೆ. ಬೇಗ 2 ದಿವಸದಲ್ಲಿ ಹೇಳ್ಬೇಕು. ನಂಬರ್ ಕಳಿಸಿದ್ದೇನೆ 9535752234. ಯಾತ್ರೆಗೆ ಬರ್ಲಿಕ್ಕೆ ಇಚ್ಛೆ ಅಥವಾ ನೆಕ್ಸ್ಟ್ ಮಂತ್ 21st ಮಾರ್ಚ್ ವೃಂದಾವನ ಯಾತ್ರೆ.